ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಮತ್ತೆ ಪ್ರಸಾರವಾಗ್ತಾ ಇದೆ. ಆಕಾಶವೇ ಮಿತಿ, ವಾರಕ್ಕೊಂದು ಸಾಧಕರ ಕತೆ. ಭಾಳ ವಿಶೇಷವಾಗಿ ಜೀವನದಲ್ಲಿ ತುಂಬ ಹೋರಾಟಗಳನ್ನು ಮಾಡಿ ಮೇಲೆ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಪರಿಚಯ ಮಾಡ್ತಾ ಇದ್ದೇವೆ. ಇವತ್ತು ಅವರು ಸೆಲೆಬ್ರಿಟಿಗಳಾಗಿರ್ಬೋದು, ಅದರ ಹಿಂದೆ ಇರತಕ್ಕಂಥ ಕಷ್ಟದ ಹಾದಿ, ಮುಳ್ಳಿನ ಹಾದಿ ತಮಗೆ ತೋರಿಸುವಂಥ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ, ಒಂದು ವ್ಯಕ್ತಿಯನ್ನು ಅತಿ ಶ್ರೇಷ್ಠವಾಗಿ ಅನಾವರಣಗೊಳಿಸುವ ಅತ್ಯಂತ ವಿನೀತವಾಗಿರ್ತಕ್ಕಂಥ ಪ್ರಯತ್ನ ಸ್ನೇಹಿತರೆ ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ. ಇವತ್ತಿನ ಸಂಚಿಕೆ ನಮ್ಮ ಜೊತೆಗೆ ಸವಣೂರು ಸೀತಾರಾಮರವರಿದ್ದಾರೆ. ಸ್ನೇಹಿತರೆ, ಇವತ್ತು ಅವರು ಕಟ್ಟಿರ್ತಕ್ಕಂಥ ವಿದ್ಯಾಸಂಸ್ಥೆಗಳ ಮೂಲಕ, ಸಹಕಾರ ಸಂಸ್ಥೆಗಳ ಮೂಲಕ, ಬ್ಯಾಂಕ್ಗಳ ಮೂಲಕ, ಉದ್ಯಮಗಳ ಮೂಲಕ, ಕೃಷಿ ಮೂಲಕ, ಹೈನುಗಾರಿಕೆ ಮೂಲಕ ಇವತ್ತು ಜನ ಅವರನ್ನು ಗುರುತಿಸಿದ್ದಾರೆ. ಸವಣೂರು ಅಂತ ಸುವರ್ಣ ಗ್ರಾಮ ಇವತ್ತು ಅವರು ಆ ರೀತಿ ಕಟ್ಟಿ ಬೆಳೆಸಿರ್ತಕ್ಕಂಥ ರೀತಿ ನೋಡಿದಾಗ ವಿಸ್ಮಯ ಆಗುತ್ತೆ ಸ್ನೇಹಿತರೆ. ಅವರ ಮಾತುಗಳನ್ನು ಕೇಳಬೇಕು ಅಂತ ನನಗೆ ಅನಿಸ್ತಾ ಇದೆ, ಅವರ ಬದುಕನ್ನು ತಮಗೆ ತೋರಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ನಾನು ಅವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸವಣೂರು ಸೀತಾರಾಮರಗಳ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡೋದು ಸರ್. ನಿಮ್ಮ ಸಾಧನೆಗಳನ್ನು ನೋಡ್ತಾ ಹೋಗೋ ತುಂಬ ರೋಮಾಂಚನ ಆಗ್ತದೆ. ಸೊ ಬಾಲ್ಯದಲ್ಲಿ ಅತ್ಯಂತ ಸಣ್ಣ ಗ್ರಾಮವಾಗಿರ್ತಕ್ಕಂಥ ಸವಣೂರು ಅಂತ ಹೇಳೋ ಗ್ರಾಮದಲ್ಲಿ ಹುಟ್ಟಿದ್ರಿ. ಪುತ್ತೂರು ತಾಲೂಕಿನ ಅತಿ ಸಣ್ಣ ಗ್ರಾಮ ಅದು. ಆ ಗ್ರಾಮದಲ್ಲಿ ಬಹಳ ಕಷ್ಟಕರವಾಗಿರ್ತಕ್ಕಂಥ ಬಾಲ್ಯವನ್ನು ನಿಮಗೆ ತಗೊಂಡು ಹೋಗಬೇಕಾಯಿತು ಮುಂದಕ್ಕೆ. ನಿಮ್ಮ ತಂದೆ ನಿಮಗೆ ತುಂಬ ಪ್ರೇರಣೆ ಕೊಡ್ತಾ ಹೋದರು. ಸರ್, ನೆನಪು ಮಾಡ್ಕೊಳ್ಳಿ, ನಿಮ್ಮ ತಂದೆ ಶೀಂಟೂರು ನಾರಾಯಣ ರೈ ಅವರ ಪ್ರೇರಣೆಯ ಮೂಲಕ ನಿಮ್ಮ ಬಾಲ್ಯ ಆರಂಭ ಆಯಿತು. ಸರ್, ಹೇಗಿತ್ತು ನಿಮ್ಮ ಬದುಕು ಅಂತ ಹೇಳಿ? ನನ್ನ ತಂದೆಯವರು ದಿವಂಗತ ಶೀಂಟೂರು ನಾರಾಯಣ ರೈಗಳು ಸ್ವಾತಂತ್ರ್ಯ ಸೇನಾನಿಯಾಗಿ ಕೆಲಸ ಮಾಡಿ, ಅದರ ನಂತರ ಎರಡನೇ ಮಹಾಯುದ್ಧದಲ್ಲಿ ಬರ್ಮಾದಲ್ಲಿ 5 ವರ್ಷಗಳ ಕಾಲ ಸೇನಾನಿಯಾಗಿ ಕೆಲಸ ಮಾಡಿ, ಆ ಬಳಿಕ ಅವರು ಸುಳ್ಯದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಬರೆಸಿದರು. ಅವರಿಗೆ ನಾವು 7 ಜನ ಮಕ್ಕಳು. ಆ ಕಾಲದಲ್ಲಿ ಸುಮಾರು 60 ವರ್ಷಗಳ ಹಿಂದಿನ ವ್ಯವಸ್ಥೆ ನೆನಪು ಮಾಡಿದಾಗ ಕೇವಲ 150-100 ರೂಪಾಯಿಗೆ ದುಡಿಯತಕ್ಕಂಥ ಒಬ್ಬ ಅಧ್ಯಾಪಕ ಆ 7 ಮಕ್ಕಳನ್ನು ಸಾಕುವುದು ಭಾಳ ಕಷ್ಟದ ಕೆಲಸ ಅಂತ ಹೇಳುವುದು ನಿಮಗೆ ಗೊತ್ತಿದ್ದಂಥ ಒಂದು ವಿಚಾರ. ತಂದೆಯವರ ಕಷ್ಟದ ಕಾಲದಲ್ಲಿ ನಾವು 7 ಜನ ಮಕ್ಕಳಲ್ಲಿ ನನಗಿಂತ 2 ಹಿರಿಯರಿದ್ದರೂ ನನ್ನ ತಂದೆಗೆ ಅವರನ್ನು ಕಲಿಸಲಿಕ್ಕೆ ಆಗಲಿಲ್ಲ. ಒಬ್ಬ 9ನೇ ಕ್ಲಾಸು ಕಲಿತು ಹೊರಗೆ ಹೋದ, ಒಬ್ಬ 5ನೇ ಕ್ಲಾಸು. ಆದರೆ ನನ್ನ ತಂದೆಯವರು ನನಗೊಂದು ಸಂತೋಷಪೂರ್ವಕ ನನಗೆ ಕಲಿಸಿದ ಒಂದು ದೊಡ್ಡ ಉದ್ಯೋಗ ಇದು ಅಂದರೆ ಕಲಿಸಿದ್ದು SSLC ವರೆಗೆ ನನ್ನನ್ನು ಓದಿಸಿದ ತಂದೆಯವರು ನನಗೆ ಒಂದು DCC ಬ್ಯಾಂಕಿನಲ್ಲಿ ಒಂದು ಸೂಪರ್ವೈಸರ್ ಹುದ್ದೆಯನ್ನು ಕೂಡ ಕೊಡಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದು. DCC ಬ್ಯಾಂಕಿನಲ್ಲಿ ನಾನು ಸೂಪರ್ವೈಸರ್ ಆದ ನಂತರ ನನ್ನ ಉಳಿತಾಯದ ಹಣದಲ್ಲಿ ಸ್ವಲ್ಪ ಅಂಶವನ್ನು ನನ್ನ ತಂದೆಗೆ ಕೊಟ್ಟು ಅವರೊಟ್ಟಿಗೆ ನಾನು ಅವರ ಬದುಕಿನಲ್ಲಿ, ನಾವು 7 ಜನರ ಬದುಕಿನಲ್ಲಿ ನಾವು ಕೂಡ ಒಂದು ಸಹಭಾಗಿತ್ವವನ್ನು ಪಡ್ಕೊಂಡು, ನನ್ನ ತಂದೆ ಭಾಳ ಹೆಮ್ಮೆಯಿಂದ ಹೇಳ್ತಾಯಿದ್ರು, ನನ್ನ ಮಗನಿಗೆ SLC ಮಾಡಿದ್ದಕ್ಕೆ ನನಗೆ ಸಾರ್ಥಕತೆ ಆಗಿ. ಆಗ ನಾನು DCC ಬ್ಯಾಂಕಿನಲ್ಲಿ 135 ರೂಪಾಯಿಗೆ ಸಂಬಳಕ್ಕೆ ದುಡಿತಾ ಇದ್ದರೆ ಅದರಲ್ಲಿ 50 ರೂಪಾಯಿಯನ್ನು ತೆಗೆದು ನನ್ನ ತಂದೆಗೆ 1ನೇ ತಾರೀಕಿನ ಬೆಳಿಗ್ಗೆ ಕೊಂಡೊಯ್ದು ಕೊಡುವಂಥದ್ದು. ಭಾಳ ಸಂತೋಷ ಪಡ್ತಾ ಅಂತ ವ್ಯವಸ್ಥೆ ಮಾಡ್ತಾಯಿದ್ರು. ಆ ನಂತರ ನಾನು ಬೆಳೆದು ಸುಮಾರು 18 ವರ್ಷಗಳ ಕಾಲ DCC ಬ್ಯಾಂಕಿನಲ್ಲಿ ಕೆಲಸ ಮಾಡಿಕೊಂಡಿದ್ದು, ನನ್ನ 2 ತಮ್ಮಂದಿರುಗಳಿಗೂ ವಿದ್ಯಾಭ್ಯಾಸನ ಕೊಡುವುದರೊಂದಿಗೆ ತಂದೆಯವರೊಟ್ಟಿಗೆ 2 ತಂಗಿಯಂದಿರನ್ನು ಮದುವೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದೆ. ಸರ್, ಸಣ್ಣದೊಂದು ಪ್ರಶ್ನೆ ಅಂತ ಹೇಳಿದ್ರೆ, ನಿಮ್ಮ ಪ್ರೈಮರಿ ಶಾಲೆ ಹೊತ್ತಲ್ಲಿ ನಿಮ್ಗೆಲ್ಲೋ ಒಂದು ಸಹಕಾರದ ಪ್ರೇರಣೆ ಸಿಕ್ಕಿರಬೇಕು, ಸೇವೆಯ ಪ್ರೇರಣೆ ಸಿಕ್ಕಿರಬೇಕು, ಒಳ್ಳೆ ಅಧ್ಯಾಪಕರು ಸಿಕ್ಕಿರಬೇಕು. ಖಂಡಿತ. ನನಗೆ 1ನೇ ಕ್ಲಾಸಿನಿಂದ ನಾನು SLC ಸುಳ್ಯದಲ್ಲಿ ಕಲಿತಿದ್ದೆ. ನನಗೆ ಇವತ್ತು ಕೂಡ ಜ್ಞಾಪಕದಲ್ಲಿದೆ. SLC 1ನೇ ಕ್ಲಾಸಿನಲ್ಲಿ ಆಚಾರಿ ಮಾಸ್ಟ್ರು ಅಂತ ಹೇಳುವವರು ನಮಗೂ ಸಣ್ಣ ನಾಗರ ಬೆತ್ತ ಹಿಡ್ಕೊಂಡು ನಮ್ಮನ್ನು ಅತ್ಲಾಗೆ ನಮ್ಮ ಶಿಸ್ತಿನಲ್ಲಿ ಕಲಿಸತಕ್ಕಂಥ ಒಂದು ಪ್ರೇರಣೆ ಇವತ್ತು ಕೂಡ. 2ನೇ ಕ್ಲಾಸಿಗೆ ಬಂದರೆ ನನಗೆ ರಾಮಕ್ಕ ಟೀಚರ್ ಅಂತ ಹೇಳುವಂಥ ಅವರಿಬ್ಬರು ಈಗ ದಿವಂಗತರಾಗಿದ್ದಾರೆ. ಆ ನಂತರದ ಮಾಸ್ಟರ್ಗಳದ್ದು ಹೆಚ್ಚಿಗೆ ನೆನಪಿಲ್ಲದಿದ್ದರೂ ಹೈಸ್ಕೂಲಿಗೆ ಬಂದ ನಂತರ ಜನಾರ್ದನ ಮಾಸ್ಟ್ರು ಅಂತ ಒಬ್ಬರು ಲೆಕ್ಕದ ಮಾಸ್ಟ್ರು ನಮ್ಮನ್ನು ಭಾಳ ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಕಲಿಸಿದ್ದು. ಇವತ್ತು ನಾನು ನನ್ನ ತಂದೆಯವರನ್ನು ಬಿಟ್ಟರೆ ಅಧ್ಯಾಪಕ ವೃತ್ತಿಯಿಂದ ಇವತ್ತು ನಾನು ಆ ಜನಾರ್ದನ ಮಾಸ್ಟ್ರು ಇವತ್ತು ಇದ್ದಾರೆ. ಅವರನ್ನು ಕಂಡು ಅವರಿಗೆ ಗೌರವಿಸಿಕೊಂಡು ನೋಡಿಕೊಂಡು ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ. ಇವತ್ತು ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಂತರೆ ಕೂಡ ಪುತ್ತೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲಿಯಾದರೂ ಜನಾರ್ದನ ಮಾಸ್ಟ್ರು ನಡ್ಕೊಂಡು ಬರ್ತಾರೆ ಅಂದರೆ ನಮ್ಮದು ಇವತ್ತು ಕೂಡ ಒಮ್ಮೆ ಬ್ರೇಕ್ ಹಾಕಿದಾಗೆ ಅಲ್ಲೇ ನಾವು ಇದ್ದು ಅವರಿಗೆ ಕೊಡತಕ್ಕಂಥ ಒಂದು ಗೌರವವನ್ನು ಸಲ್ಲಿಸಿ ಮತ್ತೆ ಮುಂದೆ ಹೋಗುವಂಥ ಕಾರ್ಯಕ್ರಮವನ್ನೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ನನ್ನ ತಂದೆಯೂ ನನಗೆ ಅಧ್ಯಾಪಕರಾಗಿದ್ದರು. 6ನೇ 7ನೇ ಕ್ಲಾಸಿಗೆ ನನ್ನ ತಂದೆ ಕೂಡ ನನಗೆ ಅಧ್ಯಾಪಕರು. ಆ ಶಿಸ್ತಿನ ಬಗ್ಗೆ ಅವರು ಹೇಳಿಕೊಟ್ಟ ವ್ಯವಸ್ಥೆಗಳು, ಅವರ ಮಿಲಿಟ್ರಿಯ ಆಡಳಿತ, ಅವರ ಅಧ್ಯಾಪಕನಾಗಿ ಮಾಡಿದಂಥ ಕಷ್ಟ ಸುಖಗಳನ್ನು ನಮಗೆ ಹಂಚಿಕೊಳ್ತಾ ಇದ್ದರು. ಈ ಸಮಯದಲ್ಲಿ ಏನಾಯಿತು ಅಂದರೆ, ನಮ್ಮನ್ನು ಸಾಯಂಕಾಲದ ಹೊತ್ತಿಗೆ ಕಷ್ಟದ ದಿನಗಳಲ್ಲಿ ತಂದೆ ಎಲ್ಲರನ್ನ ನೆಲದಲ್ಲಿ ಕೂತುಗೊಳಿಸಿ ನಮ್ಮನ್ನು ಮಕ್ಕಳನ್ನು ಕಷ್ಟದ ಹಿಂದಿನ ನೆನಪುಗಳನ್ನೆಲ್ಲ ಹೇಳ್ತಾ ಇರೋದು. ಆಗ ನನಗೆ ನನ್ನ ತಂದೆಯವರು ಹೇಳಿದ್ದು, ನನಗೆ ಬೇಕಾದಷ್ಟು
ಮನೆತನ ಇದೆ, ಬಂಟರುಗಳ ಗತ್ತು ಮತ್ತು ನಮ್ಮ ಗುತ್ತಿನ ವ್ಯವಸ್ಥೆ ಎಲ್ಲ ನನ್ನ ಹತ್ರ ಇದೆ. ನನ್ನ ತಾಯಿ ಶೀಂಟೂರು ಮನೆತನದಲ್ಲಿ ಹುಟ್ಟಿದವಳು, ನನ್ನ ತಂದೆ ಸವಣೂರು ಮನೆತನದಲ್ಲಿ ಹುಟ್ಟಿದವರು. ಆದರೂ ಏನು ಮಾಡೋದು, ನಾನೊಬ್ಬ ಬಡ ಮೇಷ್ಟ್ರು ಅಂತ ಹೇಳಿಕೊಂಡು ಅವರು ನನ್ನನ್ನು ಯಾವುದೇ ಸಂಪರ್ಕಕ್ಕೆಲ್ಲ ತಗೊಳ್ಳೋದಿಲ್ಲ. ನಾನು ಒಂದು ಬೋರುಗುಡ್ಡೆಯಲ್ಲಿ ಮನೆ ಕಟ್ಟಿ ಕೂತದ್ರಿಂದ ಅವರನ್ನೆಲ್ಲ ಬೋರುಗುಡ್ಡೆಯಲ್ಲಿ ಕೂತ ಮಾಸ್ಟ್ರು ಅಂತ ಹೇಳುವಂಥದ್ದು. ಆದರೂ ನನಗೆ ಅಧ್ಯಾಪಕನ ವೃತ್ತಿಯಲ್ಲಿ ಒಳ್ಳೆಯ ಕೆಲಸ ಇದ್ದದರಿಂದ ನೀವು ಮಕ್ಕಳೆಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಮ್ಮನ್ನು ಮಾತಾಡಿಸಿ ಆ ಬಳಿಕ ಭಜನೆಯ ಕಾರ್ಯಕ್ರಮ ಎಲ್ಲ ಮುಗಿಸಿಕೊಂಡು ಮತ್ತೆ ನಾವು ರಾತ್ರಿಯ ಕಾರ್ಯಕ್ರಮಗಳನ್ನು ಮುಗಿಸುವಂಥ. ಇಂಥ ಹೇಳ್ತಾ ಇರುವಾಗ ನಿಮ್ಮ ಊರೆಲ್ಲಿ ಕೇಳುವಾಗ ನನ್ನ ತಂದೆಯ ಊರು ಸವಣೂರು ಅಂತ ಆಯಿತು. ಸವಣೂರಿನ ನನಗೆ ಈಗಲೂ 4 ಮುಡಿ ಗದ್ದೆ ಇದೆ, ಇಂಥವನ್ನ ನನ್ನ ತಂದೆ ಹೆಸರಿನಲ್ಲಿ RTC ಇದೆ ಅಂತ ಹೇಳ್ತಾಯಿದ್ರು. ನಾನು ಅಚಾನಕ್ಕಾಗಿ ನನ್ನನ್ನು DCG ಬ್ಯಾಂಕ್ನಲ್ಲಿ ಒಂದು ಸವಣೂರಿನಲ್ಲಿ ಒಂದು ಗಲಾಟೆ ಆಯಿತು. ಸೊಸೈಟಿಯಲ್ಲಿ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಒಂದು ಘರ್ಷಣೆಯ ಸಂದರ್ಭ ಬಂತು. ಆಗ DCG ಬ್ಯಾಂಕಿನ MD ಅವರು ನನ್ನನ್ನು ಕರೆದು ಹೇಳಿದರು, ಯಾರು ಹೋಗ್ತೀರಿ ಅಂತ ಕೇಳಿದೆ. ಅಲ್ಲಿ ಶೆಟ್ರುಗಳ ಕಾರ್ಬಾರು, ಅದರಿಂದ ಯಾರು ಹೋಗಲಿಕ್ಕೆ ಒಪ್ಪಲಿಲ್ಲ. ಆಗ ನಾನು ಹೇಳಿದೆ, ನಾನು ಹೋಗ್ತೇನೆ ಸರ್, ನನಗೆ ಕೊಡಬೇಕು. ಆದರೆ ಅಲ್ಲಿ ಬೋರ್ಡನ್ನು ಸೂಪರ್ಸೀಡ್ ಮಾಡಿ ನೀವು ನನ್ನನ್ನು ಆಡಳಿತಾಧಿಕಾರಿಯಲ್ಲಿ ಹಾಕಿದರೆ ನಾನು ಹೋಗಿ ಆ ಸಂಸ್ಥೆಯನ್ನು ಕಟ್ಟಿ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಿದೆ. ಕೂಡಲೇ ನನಗೆ ಅದೇ ರೀತಿ ಬೋರ್ಡನ್ನು ಸೂಪರ್ಸೀಡ್ ಮಾಡಿ ನನ್ನನ್ನು ಆಡಳಿತಾಧಿಕಾರಿ 82ನೇ ಇಸ್ವಿ ಆಗಸ್ಟ್ 23ನೇ ತಾರೀಕಿಗೆ ನನಗೆ ಆರ್ಡ್ರ್ ಕೊಟ್ಟು ನನ್ನನ್ನು ಅಲ್ಲಿ ಕಳಿಸಿರು. ನಾನು ಅಲ್ಲಿ ಹೋಗಿ ವಿಶೇಷ ಅಂದರೆ ಒಂದು 10-15 ದಿವಸ ಆದ ಕೂಡಲೇ ಜನಗಳೆಲ್ಲ ನನ್ನನ್ನು ಐಡೆಂಟಿಫೈ ಮಾಡಲಿಕ್ಕೆ ಶುರು ಮಾಡಿದ್ದು. ನೀನು ತುಳುವಿನಲ್ಲಿ ಹೇಳು ಅಂದಂಬೆ, ಈ ನಾರಾಯಣ ರೈ ಮಾಸ್ಟರ್ ಮಗ ನಂಬೆ, ಕರೆಕ್ಟ್, ನಿನ್ನ ಅಮ್ಮೆ ಮೂಳೆ ಪುಟ್ನೆ, ನಿನ್ನ ಅಮ್ಮೆ ಮೂಳೆ ಅಂದರೆ ಇಲ್ಲೇ ಹುಟ್ಟಿದವರು ನಿನ್ನ ತಂದೆ, ನೀನು ಯೋಗ್ಯ ವ್ಯಕ್ತಿ, ನೀನು ಸರಿಯಾಗಿ ಸವಣೂರಿಗೆ ಬಂದಿದ್ಯಾ ಅಂತ ಹೇಳಲಿಕ್ಕೆ ಶುರು ಮಾಡಿ ಹಿರಿಯರೆಲ್ಲ. ಹಾಗೆ ಹಿರಿಯರ ಇದನ್ನೆಲ್ಲ ಕೇಳಿಕೊಂಡು ನಾನು ನನ್ನ ತಂದೆ ಸವಣೂರಿನವರು, ನನ್ನ ತಂದೆ ಸವಣೂರು, ನನಗೂ ಒಂದು ಸಣ್ಣ ಪ್ರೇರಣೆ ಏನಾಯಿತೋ ಗೊತ್ತಿಲ್ಲ, ನಾನು ಯಾಕೆ ಸವಣೂರಿನಲ್ಲೇ ಸೆಟ್ಲ್ ಆಗಬಾರದು ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟೆ. ಸರ್, 82ನೇ ಇಸ್ವಿ ಸವಣೂರಿಗೆ ಮೊದಲ ಹೆಜ್ಜೆ ಇಟ್ಟರೆ ಇವತ್ತು 25 ವರ್ಷ ದಾಟ್ಕೊಂಡು 24 ವರ್ಷ ದಾಟ್ಕೊಂಡು ಮುಂದೆ ಹೋಗ್ತೀವಿ. ಹೌದು, ಅಲ್ಲ 33 ವರ್ಷ ಆಯ್ತಲ್ಲ, 33 ವರ್ಷ ಆಯ್ತು. 34ನೇ ವರ್ಷ ಇವತ್ತು. ಈಗ ನಾನು ಅಲ್ಲಿ ಬಂದ ಕೂಡಲೇ ಜನಗಳೆಲ್ಲ ನನ್ನನ್ನು ಶಿಂಟೂರು ನಾರಾಯಣ ರೈಗಳ ಮಗ ಇವತ್ತು ನಮ್ಮ ಬ್ಯಾಂಕಿಗೆ ಬಂದಿದ್ದಾನೆ ಹಾಗೆ ಹೇಗೆ ಅಂತೇಳಿ ಅವರು ನನ್ನನ್ನು ಪರಿಚಯಿಸಿದ. ನನಗೊಂದು ಸಂತೋಷ. ಕಡೆಗೆ ನನಗೂ ಒಂದು ಹಠ ಬಿದ್ದುಬಿಡ್ತು. ನನ್ನ ತಂದೆಯವರು ಇಷ್ಟು ಕಷ್ಟದಲ್ಲಿ ನಮ್ಮನ್ನೆಲ್ಲ ಸಾಕಿ ಇಲ್ಲಿ ಮುಟ್ಟಿ ಅವರ ಹುಟ್ಟೂರಿಗೆ, ಅವರ ಕೃಷಿಕನ ಹುಟ್ಟೂರಿಗೆ ನಾನು ಬಂದುಬಿಟ್ಟೆ ಅಂತ ಎಲ್ಲ ಹೇಳಿ ನಾನು ಅಲ್ಲೇ ಒಂದು ಅವರದ್ದೇ ಸವಣೂರಿನ ಮನೆತನಕ್ಕೆ ಸಂಬಂಧಪಟ್ಟದ್ದೇ ಒಂದು 12 ಎಕರೆ ಜಾಗವನ್ನು ತೆಗೆದು ನಾನು ಅಲ್ಲಿ ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆ ನಂತರ ನನಗೆ ಆಗಲೇ ಕಷ್ಟದ ಜೀವನದಲ್ಲಿ ಬಂದು ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ನಂತರ ಕೈಯಲ್ಲಿ 2 ಮುಕ್ಕಾಲು ತಿರುಗುವಾಗ ನನಗೂ ಒಂದು ಪ್ರೇರೇಪಣೆ ಏನಾಯಿತು ಅಂತ ಹೇಳಿದರೆ, ಬಡವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊಂಡು ಗ್ರಾಮಾಭಿವೃದ್ಧಿಯನ್ನು ಯಾಕೆ ಮಾಡಬಾರದು ಗಾಂಧೀಜಿಯವರು ಹೇಳಿದ ಹಾಗೆ ಅಂತೇಳಿ ಕೂಡಲೇ ನಾನು ಅಲ್ಲಿ ಒಂದು ಸವಣೂರು ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತು ನೀವು ನೋಡ್ಬೋದು ಪದ್ಮಾಂಬ ವಾಣಿಜ್ಯ ಸಂಕೀರ್ಣ ಅಂತ ಹೇಳುವಂಥ ಒಂದು 25 ಸೆಂಟ್ಸ್ ಜಾಗ ತಗೊಂಡು ಅಲ್ಲಿ ಒಂದು ವಾಣಿಜ್ಯ ಸಂಕೀರ್ಣವನ್ನು ಕಟ್ಟಿ ಅದರಲ್ಲಿ ಸುಮಾರು 22 ಅಂಗಡಿಗಳನ್ನು ಮಾಡಿ ಯುವಕರನ್ನೆಲ್ಲ ಒಗ್ಗೂಡಿಕೊಂಡು ನೀನೊಂದು ಅಂಗಡಿ ಮಾಡು ಅಂತ ಹೇಳಿ ಅವರಿಗೆ ಕೇವಲ ನಾನು ಸವಣೂರಿಗೆ ಹೋಗುವ ಖಾಲಿ 2 ಗೂಡಂಗಡಿಗಳು ಮಾತ್ರ ಇದ್ದ ಪ್ರದೇಶದಲ್ಲಿ ಇದೊಂದು ಪ್ರಯೋಗವನ್ನು ಮಾಡಿ ನೋಡಿದೆ. ಇದು 98ನೇ ಇಸ್ವಿಗೆ, 96-98ನೇ. ಕೇವಲ 10,000 ರೂಪಾಯಿ ಡೆಪಾಸಿಟ್ ತೆಗೆದುಕೊಂಡು 500 ರೂಪಾಯಿಗೆ ಆ ಬಿಲ್ಡಿಂಗ್ಗಳನ್ನು ಅವರಿಗೆ ಕೊಟ್ಟೆ. 1-2 ವರ್ಷ ಹೋದಾಗೆ ಒಂದು ಮ್ಯಾಜಿಕ್ಕಿನ ಹಾಗೆ ದೊಡ್ಡ ಒಂದು ವ್ಯವಸ್ಥೆ ಅಲ್ಲಿ ನಡೆದೋಯಿತು. ಎಲ್ಲರೂ ಇದರಿಂದ ಬೇಕಾದಷ್ಟು ಬೆನಿಫಿಟನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಆಯಿತು. ಅದು ಕ್ಲಿಕ್ ಆಯಿತು ಅಲ್ಲಿ. ಇದನ್ನು ಸರ್, DCC ಬ್ಯಾಂಕಿನ ಸೂಪರ್ವೈಸರ್ ಆಗಿರ್ತಕ್ಕಂಥವ್ರು ಅದೇ ಬ್ಯಾಂಕಿನ ಮುಂದಕ್ಕೆ ಚಾರ್ಜ್ ತಗೊಳ್ಳುವಂಥ ಪ್ರಭಾರ ತಗೊಂಡ್ರಿ. ಹೌದು, ಅದನ್ನು ಹೇಳಿದೆ. ಆ ನಂತರ ಇದನ್ನು ಮಾಡಿ ಅಲ್ಲಿ ಒಂದು ಸವಣೂರಿನ ಅಭಿವೃದ್ಧಿಗೆ ಕೆಲಸ ಮಾಡಿದೆ. ಮತ್ತು ನನ್ನ ತಂದೆಯವರ ಹೆಸರಿಗೆ ಬೇಕಾದ ಜಾಗವನ್ನು ಪರ್ಚೇಸ್ ಮಾಡಿದ ನಂತರ ನಾನು AJ ಶೆಟ್ರ ಈ ಕಂಪನಿಯಲ್ಲಿ ಕೆಲಸ ಮಾಡೋದರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ ಸ್ವಲ್ಪ ಪಾರ್ಟ್ ಟೈಮಾಗಿ ಕೆಲಸ ಮಾಡುವಾಗ ಅವರು ನನಗೆ ವಾಹನ ಒದಗಿಸಿಕೊಟ್ಟರು. ವಾಹನದಲ್ಲಿ ಆಗ ನನಗೆ ಒಂದು ಮಾನಸಿಕವಾಗಿ ಪಾಪ ಪ್ರಜ್ಞೆ ಕಾಡಲಿಕ್ಕೆ ಶುರುವಾಯಿತು. ನಾನೊಬ್ಬ DCG ಬ್ಯಾಂಕಿನ ಸೂಪರ್ವೈಸರ್ ಆಗಿದ್ದುಕೊಂಡು ಒಂದು ಕಾರಿನಲ್ಲಿ ಓಡಾಡಿಕೊಂಡು ಹೋಗುವುದೆಲ್ಲ ಸರಿಯಲ್ಲ ಅಂಥೇಳಿ 82 ಡಿಸೆಂಬರ್ 31ಕ್ಕೆ ಕೆಲಸಕ್ಕೆ ವಾಲಂಟರಿ ರಾಜೀನಾಮೆ ಕೊಟ್ಟ ನಂತರ ಮತ್ತೆ ಕೂಡ ನಾನು ಮಾತಾಡದೆ ಕೂತ್ಕೊಳ್ಳೆ ಸವಣೂರಲ್ಲೇ ಸೆಟ್ಲ್ ಆಗಬೇಕು ಅಂತೇಳಿ ಸವಣೂರು ಅದೇ ನಾನು ಯಾವುದು ಆಡಳಿತಾಧಿಕಾರಿಯಾಗಿದ್ದೆ ಅದೇ ಬ್ಯಾಂಕಿನಲ್ಲಿ ನಾನು ನಿರ್ದೇಶಕನಾದೆ. ಆನಂತರ ಕಂಟಿನ್ಯೂಸ್ ಆಗಿ 25 ವರ್ಷ ಆಡಳಿತ ಚುಕ್ಕಾಣಿ ಹಿಡಿದು ಸವಣೂರಿನ CA ಬ್ಯಾಂಕ್ ಅಂದರೆ ಅದು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಅಂತ ಹೇಳುವಂಥನ್ನು ಕಟ್ಟಿಕೊಂಡು ಬಂದೆ. ಆನಂತರ ಈ ಒಂದು ಪ್ರೇರಣೆಯಿಂದ ನನಗೆ ಸಹಕಾರಿ ಕ್ಷೇತ್ರದ ಮೇಲೆ ಭಾಳ ಒಳ್ಳೆ ಇಂಟ್ರೆಸ್ಟ್ ಬಂದುಬಿಡ್ತು. ಬಡವರೊಟ್ಟಿಗೆ ನೈಜವಾಗಿ ನಾವು ಸಂಪರ್ಕ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಸಹಕಾರಿ ಕ್ಷೇತ್ರ. ಕೂಡಲೇ ನಾನೇನು ಮಾಡಿದೆ ಅಂದರೆ ಆವಾಗ ಬಂಗಾರಪ್ಪನವರ ಸರ್ಕಾರ ಇತ್ತು.
ವಿನಯ್ ಕುಮಾರ್ ಸೊರಕೆ ಅವರು ಹೇಳಿ ನನಗೂ DCC ಬ್ಯಾಂಕಿನಲ್ಲಿ ನಾನು 18 ವರ್ಷ ಸಹ ಮಾಡಿದ್ದೇನೆ, ನನಗೆ ನೀವು ಇದರಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನನ್ನನ್ನು ಸರ್ಕಾರ DCC ಬ್ಯಾಂಕಿನ ಅದೇ ನಾನು ಏನು ಉದ್ಯೋಗ ಮಾಡ್ತೀನಿ ಅದೇ ಬ್ಯಾಂಕಿನ ನಿರ್ದೇಶಕನಾಗಿ ನನ್ನನ್ನು ಆಯ್ಕೆ ಮಾಡಿಕೊಡಿ. ಇದರ ಹಿಂದೆ ನಾನು ಮತ್ತು ಈಗಿರತಕ್ಕಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು. ಒಂದೇ ಸಮಯ ನಾನು 69ರಲ್ಲಿ ಕೆಲಸ ಸೇರಿದರೆ ಅವರು 70ರಲ್ಲಿ ಕೆಲಸ ಸೇರಿದರು. ಅವರು 76ರಲ್ಲಿ ಕೆಲಸ ಬಿಟ್ಟರು, ನಾನು 86ರಲ್ಲಿ ಕೆಲಸ ಬಿಟ್ಟು ಆ ನಂತರ 2 ನಾಮಿನೇಷನ್ ಡೈರೆಕ್ಟ್ರಾಗಿ 1-2 ವರ್ಷ ಆದ ಕೂಡಲೇ ನಾನು ಅವರು ಇಬ್ಬರು DCC ಬ್ಯಾಂಕಿಗೆ ಕಂಟೆಸ್ಟ್ ಮಾಡಿ ಇಬ್ಬರು ಡೈರೆಕ್ಟ್ರಾಗಿ ಒಳಗೆ ಬಂದುಬಿಟ್ಟೆ. ಕೆಳಗೆ ಬಂದು ಒಂದು 5-6 ವರ್ಷದ ನಂತರ 94ರಲ್ಲಿ ರಾಜೇಂದ್ರ ಕುಮಾರ್ DCC ಬ್ಯಾಂಕಿನ ಅಧ್ಯಕ್ಷ ಸ್ಥಾನವನ್ನು, ನಾನು ಅದರ ಉಪಾಧ್ಯಕ್ಷ ಸ್ಥಾನವನ್ನು ಪಟ್ಟುಕೊಂಡು ಸುಮಾರು 6 ವರ್ಷಗಳ ಕಾಲ ನಾನು ರಾಜೇಂದ್ರನೊಟ್ಟಿಗೆ ಉಪಾಧ್ಯಕ್ಷನಾಗಿ ಮತ್ತು 10 ವರ್ಷಗಳ ಕಾಲ DCC ಬ್ಯಾಂಕಿನಲ್ಲಿ ನಿರ್ದೇಶನಾಗಿ ಕೆಲಸ ಮಾಡಿದ್ದು ಇವತ್ತು ನಮಗೊಂದು ಗೌರವ ಮತ್ತು ಹೆಮ್ಮೆ ತರತಕ್ಕಂಥ ಒಂದು ಸರ್, ಯಾವ ಬ್ಯಾಂಕಲ್ಲಿ ಸೂಪರ್ವೈಸರ್ ಆಗಿದ್ರು ಅದೇ ಬ್ಯಾಂಕಿನ ನಿರ್ದೇಶಕ ಮತ್ತು ಉಪಾಧ್ಯಕ್ಷನಾಗಿ 10 ವರ್ಷಗಳ ಕಾಲ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿತು. ಮತ್ತು ಅದೇ ರೀತಿ ನನ್ನನ್ನು ಸವಣೂರಿಗೆ ಹಾಕಿದ ಸಹಕಾರಿ ಸಂಘದಲ್ಲಿ 25 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಅದರಿಂದ ಆನಂತರ ನನಗೆ ಇನ್ನೂ ಹೆಚ್ಚಿಗೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಹಠ ಬಂದುಬಿಡ್ತು. ಆನಂತರ ನಾನು KMFಗೆ ಕಂಟೆಸ್ಟ್ ಮಾಡಿದೆ. KMFನಲ್ಲಿ ಡೈರೆಕ್ಟರಾಗಿ ಚುನಾಯಿತನಾದೆ. 99ರಲ್ಲಿ ಇದೇ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದನಾ ಒಕ್ಕೂಟದ ಅಧ್ಯಕ್ಷನೂ ಕೂಡ ಅದೇ. ನಾನು 99ರಿಂದ 2001ರವರೆಗೆ ಅಧ್ಯಕ್ಷನಾದೆ. ಅಲ್ಲಿಂದ ಇಲ್ಲಿವರೆಗೆ ಯಾವಾಗಲೂ ಈಗ 14 ವರ್ಷದಿಂದ ನಾನು ಈಗಲೂ ಒಕ್ಕೂಟದ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಒಟ್ಟಿಗೆ ನಾನು ಬೆಂಗಳೂರಿಗೆ ಕೂಡ KMF ಬೆಂಗಳೂರಿಗೆ ರೇವಣ್ಣ ಅವರ ಕಾಲದಲ್ಲಿ ರೇವಣ್ಣ ಅಧ್ಯಕ್ಷರಾಗಿರುವಾಗ ನಾನು ಅವರೊಟ್ಟಿಗೆ 5 ವರ್ಷಗಳ ಕಾಲ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಆನಂತರ ನಾನು ಎಲ್ಲ ಸಹಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಪುತ್ತೂರು ತಾಲೂಕಿನ TAPCMSನಲ್ಲಿ 5 ವರ್ಷ, ಪುತ್ತೂರು ತಾಲೂಕಿನ LD ಬ್ಯಾಂಕಿನಲ್ಲಿ 6 ವರ್ಷಗಳ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಇವತ್ತು ಒಳ್ಳೆಯ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ 14 ವರ್ಷದಿಂದ ನಾನು ಈಗಲೂ ಸಿಟ್ಟಿಂಗ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಡಿಕೆ ಸಹಕಾರಿ ಸಂಸ್ಥೆಯಾದ ಮಾಸ್ ಸಂಸ್ಥೆಯಲ್ಲಿ ಇವತ್ತು ನಾನು 6 ವರ್ಷದಿಂದ ನಿರ್ದೇಶಕನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ. ಅದರಿಂದ ಸಹಕಾರಿ ಕ್ಷೇತ್ರದ ಒಂದು ಈ ಬೆಳವಣಿಗೆಯ ನಂತರ ನನಗೆ ಒಂದು ಆಲೋಚನೆ ಹುಟ್ಟಿತ್ತು, ನಾವೇ ಯಾಕೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಂಘವನ್ನು ಸ್ಥಾಪನೆ ಮಾಡಬಾರದು ಅಂತೇಳಿ. DCC ಬ್ಯಾಂಕಿನ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದ ಸುಂದರ್ ಶೆಟ್ಟಿ ಅಂತ ಹೇಳುವವರು ನಾನು ಬಿಟ್ಟರು, ಅವರು ರಿಟೈರ್ ಆದ್ದು DGM ಆಗಿ ರಿಟೈರ್ ಆದರು. ಅವರನ್ನು ತೆಗೆದುಕೊಂಡು ಆದರ್ಶ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳುವಂಥ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಹುಟ್ಟುಹಾಕಿದೆವು ನಾವು ಪುತ್ತೂರಿನಲ್ಲಿ. ಇವತ್ತು ಅದಕ್ಕೆ 14ನೇ ವರ್ಷ ಪ್ರಾಯ. ಈ 14 ವರ್ಷದಲ್ಲಿ ಇವತ್ತು ಅತ್ಯುತ್ತಮವಾಗಿ ಒಂದು ಬೆಳವಣಿಗೆಯನ್ನು ಕಂಡು ಸುಮಾರು 10 ಶಾಖೆಗಳನ್ನು ಹೊಂದಿಕೊಂಡು 50 ಜನರಿಗೆ ಪಾಪದವರಿಗೆ ಉದ್ಯೋಗ ಕೊಟ್ಟಿದ್ದೇವೆ. ಇದು ನಾವು ಮಾಡತಕ್ಕಂಥ ಒಂದು ಸಂತೋಷ. ಅದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಲಾಭ ಮಾಡುವಂಥ ಒಂದು ಪವಿತ್ರವಾದಂಥ ಕ್ಷೇತ್ರ. ಅದರಲ್ಲಿ ಏನು ಅಂದರೆ 4 ಜನ ಬಡವರಿಗೆ ಉಪಕಾರ ಮಾಡುವಂಥದ್ದು, 4 ಜನ ಪಾಪದವರಿಗೆ ಉದ್ಯೋಗ ಕೊಡುವಂಥ ಕೆಲಸದಲ್ಲಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಅದು ನಡೀತಾ ಉಂಟು. ನಾಳ್ದು 9ನೇ ತಾರೀಕಿಗೆ ಪಂಜದಲ್ಲಿ 11ನೇ ಶಾಖೆ ಕೂಡ ಉದ್ಘಾಟನೆಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಈ ರೀತಿಯಲ್ಲಿ ಮಾಡ್ತಾ ಇರುವಾಗ ನನ್ನ ತಂದೆಯವರು ನನ್ನೊಟ್ಟಿಗೆ ಇರ್ತಾಯಿದ್ರು. ಆಗ ಅವರಿಗೆ 2001ರಲ್ಲಿ 94 ವರ್ಷ ಅವರಿಗೆ ಪ್ರಾಯ. ಆದರೂ ಮಿಲಿಟ್ರಿಯ ಸಿಸ್ಟಮ್ ಆವತ್ತು ಅವರ ಕೈಯಲ್ಲಿತ್ತು. ಬೆಳಿಗ್ಗೆ ವಾಕ್ 2 ಕಿಲೋಮೀಟರ್ ವಾಕು, ಸಾಯಂಕಾಲ 2 ಕಿಲೋಮೀಟರ್ 94ನೇ ವರ್ಷದಲ್ಲಿ ಮಾಡ್ತಾಯಿದ್ರು. ನಾನು ಮತ್ತು ಈ ಸಮಾಜ ಸೇವೆ ಬಗ್ಗೆ ನನಗೆ ಭಾಳ ಒಂದು ಹುಚ್ಚು ಹುಟ್ಟುಕೊಂಡಿತ್ತು. ಯಾರು ಬಂದರು ಏನು ಬಂದರು ನನಗೆ ಯಾವತ್ತು ಏನು ಕಷ್ಟದಲ್ಲಿದ್ದ ನೆನಪನ್ನು ಮಾಡಿಕೊಂಡು ನಾನು ಯಾರು ಬಂದರೂ ಕೈ ಎತ್ತಿ ನಮ್ಮಿಂದ ಆಗುವಂಥ ಸಹಕಾರ ಮಾಡೋದು. ಮಾಡ್ತಾ ಇರುವಾಗ ನನ್ನ ತಂದೆಯವರಿಗೆ ಪೇಪರ್ನ ಓದಿಕೊಂಡು ದೂರದಿಂದ ನನ್ನ ವಾಚ್ ಮಾಡೋದು ಇದನ್ನೆಲ್ಲ. ಒಂದು ದಿವಸ ಕರೆದ್ರು ನನ್ನನ್ನು ಹತ್ತಿರ, ಕರೆದು ಹೇಳಿದರು, ಏನೋ ಇದು ದುಡ್ಡು ಕೊಟ್ಟು ಯಾರನ್ನು ಸಂತೋಷಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡು ನೀನು ಅವನಿಗೆ 1,000 ಕೊಟ್ಟಿದ್ದೆ, ನಾಳೆ ಅವ ಪುನಃ ಬರ್ತಾನೆ, ನಿನಗೆ ಬರುವಾಗ ನೀನು ಕೊಡೋದಿದ್ರೆ ನಿನಗೆ ಬೊಯ್ದುಕೊಂಡು ಹೋಗ್ತಾನೆ, ಕೊಡ್ಬೋದಿತ್ತು ಅವನಿಗೆ, ಕೊಡಲಿಲ್ಲ ಅಂತ ಹೇಳ್ತಾನೆ. ಇದರಿಂದ ನೀನು ಏನು ಹೆಸರು ಗಳಿಸಲಿಕ್ಕೆ ಆಗೋದಿಲ್ಲ, ಇದು ಸರಿಯಾದ ವ್ಯವಸ್ಥೆ ಅಲ್ಲ. ನಾನು ನಿನಗೊಂದು ಹೇಳುವ ಬುದ್ಧಿವಾದವನ್ನು ಕೇಳ್ತೀಯ ಆದರೆ ಹೀಗೆ ಹೇಳ್ತೇನೆ ಅಂತ ಹೇಳಿದರು. ಹೀಗೆ ಕೂತ್ಕೊಂಡಿರುವಾಗ ನಾವು ಯಾವಾಗಲೂ ಒಂದು ಅರ್ಧ ಗಂಟೆ ಇದು ಮಾಡಿ ಏನು ಅಂತ ಕೇಳಿದ್ದು, ನೋಡು ನೀನೊಂದು ಶಾಲೆ ಮಾಡಬೇಕಿಲ್ಲಿ ಸವಣೂರಿನಲ್ಲಿ. ಶಾಲೆ ಮಾಡಿದರೆ
ಆ ಮಕ್ಕಳು ಶಾಲೆ ಬಿಟ್ಟು ಹೋದ ನಂತರ ಹೋದಲ್ಲೆಲ್ಲ ಹೇಳ್ತಾ ಹೋದೆ, ನಾನು ಸೀತಾರಾಮರಾಯಗಳ ಶಾಲೆಯಲ್ಲಿ ಕಲ್ತದ್ದು, ನಾನು ಸೀತಾರಾಮರಾಯಗಳ ಶಾಲೆಯಲ್ಲಿ ಕಲ್ತದ್ದು ಅಂತ. ಅಂಥ ಒಂದು ಪ್ರಚಾರ, ಅಂಥ ಒಂದು ರೆಸ್ಪೆಕ್ಟ್ ನಿನಗೆ ಬೇರೆ ಯಾವ ಕ್ಷೇತ್ರದಲ್ಲಿ ನಿನ್ನಿಂದ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ನೀನು ಎಷ್ಟೇ ದೊಡ್ಡ ಜನ ಆದರೂ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದ ನಿನ್ನನ್ನು ಗುರುತಿಸುವಷ್ಟು ಬೇರೆ ಯಾರೂ ಗುರುತಿಸುವುದಿಲ್ಲ. ನನ್ನ ಹತ್ರ ಕೂಡ ಸ್ವಲ್ಪ ಹಣ ಉಂಟು ನಿವೃತ್ತಿ ಆದ ಇದರಲ್ಲಿ, ಅದನ್ನು ನಿನಗೆ ಕೊಡ್ತೇನೆ, ನೀನು ಒಂದು ನನ್ನ ಹೆಸರಲ್ಲಿ ಶಾಲೆ ಮಾಡಬೇಕು ಅಂತ ಮಾತು. ಹೀಗೆ ನಾನು ಇವರು ಶಾಲೆಗೆ ಮಾತಾಡಿದರು ಅಂತ ಮಾತಾಡ್ತಾ ಹೋದೆ. ಕಡೆಗೆ ಆಯಿತು ಅಂತ ಹೇಳಿದೆ. ಕೂಡಲೇ ನಾನೊಂದು ಥಿಂಕ್ ಟ್ಯಾಂಕ್ ಮಾಡಿ ನಮ್ಮ ಕೆಲವು ಬುದ್ಧಿಜೀವಿಗಳನ್ನೆಲ್ಲ ಕರೆಸಿಕೊಂಡು, ಉದಾಹರಣೆಗೆ ಪ್ರೊಫೆಸರ್ ಬಿ ಜೆ ಸುವರ್ಣ ಮತ್ತು ಸುಂದರ ಭಟ್ರು ಅಂತ BU ಇದ್ದರು ಅವರು, ಮತ್ತು ಅರಂತೋಡಿನ ಪ್ರಿನ್ಸಿಪಾಲ್ ನಮ್ಮ ಇವರು ಗಂಗಾಧರ್, ಸುಬ್ರಹ್ಮಣ್ಯದ ಪ್ರಿನ್ಸಿಪಾಲ್ ಮಾಬಲ್ ಶೆಟ್ಟಿ, ಇವರೆಲ್ಲ ಒಂದು ಚಿಂತಕರನ್ನು ಸೇರಿಸಿಕೊಂಡು ಯಾವ ರೀತಿ ನಡೆಸಬಹುದು ಅಂತ ಹೇಳುವ ರೀತಿಯಲ್ಲಿ ನಾವೆಲ್ಲ ಮಾಡಿ 2001ನೇ ಇಸವಿಯಲ್ಲಿ LKG 1ನೇ ಕ್ಲಾಸು, 8ನೇ ಕ್ಲಾಸು, ಪ್ರಥಮ PUC 4 ಕ್ಲಾಸುಗಳನ್ನು ಒಮ್ಮೆಯೇ ಮಾಡಿ 2000 ಮೇ 23ರಲ್ಲಿ ನಾನು ಅದನ್ನು ಉದ್ಘಾಟನೆ ಕೂಡ ಮಾಡುವಂಥ ಸುಯೋಗ ನನಗೆ ಬಂತು. ನನ್ನ ತಂದೆಯವರೇ ಸ್ಟಿಕ್ ಹಿಡ್ಕೊಂಡು ನಡ್ಕೊಂಡು ಬಂದು, ಅವರೇ DV ಸದಾನಂದ ಅವರಿದ್ದರು, ರಮನಾಥ್ ರೈ ಅವರಿದ್ದರು, ಇವರ ಸಮಕ್ಷದಲ್ಲಿ ನನ್ನ ತಂದೆಯವರೇ ಅದನ್ನು ಉದ್ಘಾಟನೆ ಮಾಡುವಂಥ ಒಂದು ಸೌಭಾಗ್ಯ ಕೂಡ ನನಗೆ ಸಿಕ್ಕಿತು. ಅಷ್ಟು ಆರೋಗ್ಯಪೂರ್ಣವಾಗಿದ್ದ ನನ್ನ ತಂದೆಯವರು ಕೇವಲ ನನ್ನ ಶಾಲೆ ಪ್ರಾರಂಭ ಆಗಿ 6 ತಿಂಗಳಲ್ಲಿ ತೀರಿಕೊಂಡರು. ಹೌದು. ಆದರೆ ನನಗೊಂದು ಸಂತೋಷ ಏನಂದರೆ, ಅವರು ಹೇಳಿದ ಒಂದು ಮಾತನ್ನು ನಾನು ನೆರವೇರಿಸಿರುವಂಥದ್ದು, ಮತ್ತು ಅವರ ಕೈಯಲ್ಲೇ ನಾನು ಇದನ್ನು ಟೇಪ್ ಕಟ್ ಮಾಡಿಸುವಂಥ ಒಂದು ಅವಕಾಶ ಸಿಕ್ಕಿದ್ದು ಅಂತ ಹೇಳೋದು, ನಾವು ಕಷ್ಟ ಬಂದದ್ದಕ್ಕೆ ತಂದೆಯವರ ಒಂದು ಆಶೀರ್ವಾದ ಉಂಟು ಅಂತ ಹೇಳುವಂಥ ಒಂದು ಹೆಮ್ಮೆ ನಮ್ಮ ಹತ್ರ ಇದೆ. ಹೌದು ಸ್ನೇಹಿತರೆ, ಅವರ ತಂದೆಯಾಗಿರ್ತಕ್ಕಂಥ ಶಿಂಟ್ರು ನಾರಾಯಣ ರೈ ಅವರ ಹೆಸರಲ್ಲಿ SNR ವಿದ್ಯಾಸಂಸ್ಥೆಗಳನ್ನು ಅವರು ಸ್ಟಾರ್ಟ್ ಮಾಡಿದರು. ವಿದ್ಯಾರಶ್ಮಿ ಆರಂಭ ಆಯಿತು, ಬೀಜಾಂಕುರ ಆಯಿತು. ಸವಣೂರು ಅಂತ ಹೇಳುವಂಥ ಸುವರ್ಣ ಗ್ರಾಮದಲ್ಲಿ ವಿದ್ಯಾಸಂಸ್ಥೆ ಕಟ್ಟುವಂತಹ ಕೆಲಸ ನನಸಾಯಿತು. ಸ್ನೇಹಿತರೆ, ನಾನು ಭಾಳ ಪ್ರೀತಿಯಿಂದ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಒಂದು ಮಾಧ್ಯಮಿಕ ಶಿಕ್ಷಣ ಹಂತವನ್ನು ದಾಟಲಿಕ್ಕೆ ಕೂಡ ಬಹಳ ಕಷ್ಟಪಡ್ತಾ ಮುಂದೆ ಹೋಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ ಇವತ್ತು ಡಿಗ್ರಿ ಕಾಲೇಜನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದ್ದಂಥ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವರು ಸವಣೂರು ಸೀತಾರಾಮ ರೈ ಅವರು. ಇನ್ನಷ್ಟು ಮಾತುಕತೆ ಬಾಕಿ ಇದೆ. ಅವರ ಸಹಕಾರಿ ಸಂಘದ ಬಗ್ಗೆ ಮಾತಾಡಿದ್ದಾರೆ, ವಿದ್ಯಾಸಂಸ್ಥೆಗೆ ಸಾಕಷ್ಟು ಮಾತನಾಡಲಿ ಬಾಕಿ. ಸ್ನೇಹಿತರು, ಒಂದು ಬ್ರೇಕ್ ತಗೋತಾ ಇದ್ದಾರೆ. ಬ್ರೇಕ್ ನಂತರ ಅವ್ರು ಮತ್ತೆ ಮಾತಾಡ್ತಾರೆ. ಸ್ನೇಹಿತರೆ, ಮತ್ತೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಸವಣೂರು ಸೀತಾರಾಮ ರೈಗಳು ಮಾತಾಡ್ತಾ ಇದ್ದಾರೆ. ವಿಶೇಷವಾದ ಕಾರ್ಯಕ್ರಮ, ವಾರಕ್ಕೊಂದು ಸಾಧಕರ ಕತೆ, ಸ್ಕೈಸ್ ದ ಲಿಮಿಟ್, ಆಕಾಶವೇ ಮಿತಿ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾನು ಮತ್ತೆ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. 2001ನೇ ಇಸ್ವಿನಲ್ಲಿ ಅವರು ಆರಂಭ ಮಾಡಿರ್ತಕ್ಕಂತಹ ಸವಣೂರಿನ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು 1300ಕ್ಕೂ ಜಾಸ್ತಿ ಮಕ್ಕಳಿದ್ದಾರೆ. LKGಯಿಂದ ಸ್ಟಾರ್ಟ್ ಮಾಡಿಕೊಂಡು ಡಿಗ್ರಿ ತನಕ ಇರತಕ್ಕಂತಹ 1300 ಮಕ್ಕಳ ಒಂದು ದೊಡ್ಡ ಕ್ಯಾಂಪಸನ್ನು ಅವರು ಲೀಡ್ ಮಾಡ್ತಾ ಇದ್ದಾರೆ. ಅವರ ಕನಸಿನ ಯೋಜನೆಗಳನ್ನು ಸಾಕಾರಗೊಳಿಸ್ತಾ ಇದ್ದಾರೆ. ಪ್ರತಿಯೊಂದು ಮಗು ಇವತ್ತು ಅವರಿಂದ ಪ್ರೇರಣೆ ತಗೊಳ್ತಾ ಇದೆ. ಸ್ನೇಹಿತರಲ್ಲಿ ವಿದ್ಯಾರ್ಥಿ ವೇತನ ಕೊಡುವಂಥ ವ್ಯವಸ್ಥೆ ಇದೆ, ಪೇರೆಂಟ್ಸನ್ನು ಭಾಳ ಪ್ರೀತಿ ಬರಮಾಡ್ಕೊಳ್ಳೋ ವ್ಯವಸ್ಥೆ ಇದೆ. ಅವರು ತಾಲೂಕು ಜಿಲ್ಲಾ ಸಮ್ಮೇಳನಗಳನ್ನು ಮಾಡಿದ್ದಾರೆ, ತುಳು ಸಮ್ಮೇಳನವನ್ನು ಮಾಡಿದ್ದಾರೆ. ಬಹಳ ಚಂದವಾಗಿ ಆ ಸಂಸ್ಥೆಯನ್ನು ಕಟ್ಟಿ ಬಳಸ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿಕೊಳ್ಳುವಾಗ ಅವರು ಸಾರ್ಥಕ ಅಂತ ನಂಗೆ ಅನಿಸ್ತಾ ಇದೆ. ನಾನು ಮತ್ತೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರ ಮಾತುಗಳನ್ನು ಮತ್ತೆ ಕೇಳ್ತಾ ಮುಂದಕ್ಕೆ ಹೋಗೋಣ. ಸೊ ಪ್ರೈಮರಿ ಸ್ಕೂಲಲ್ಲಿ ನಿಮಗೆ DV ಸದಾನಂದ ಗೌಡರ ಕ್ಲಾಸ್ಮೇಟ್ ಆಗಿದ್ರು, ನಿಮ್ಮ ಕ್ಲಾಸ್ಮೇಟ್ ಆಗಿದ್ರು. ನನ್ನ ಇದರಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ DV ಸದಾನಂದನವರ ಊರು ಮಂಡೆಕೋಲು, ನಂದು ಸುಳ್ಯ. ನಾವಿಬ್ಬರು ಅವರು ಅಜ್ಜನ ಮನೆಯಲ್ಲಿ 1ನೇ ಕ್ಲಾಸಿಂದ 5ನೇ ಕ್ಲಾಸಿನವರೆಗೆ ಮಾಡಿ ಅವರು ಸುಳ್ಯಕ್ಕೆ ಬಂದರು. ಸುಳ್ಯದಲ್ಲಿ ನಾವು 8th 9th 10th ನಾವು 3 ಜನ ಎಲ್ಲ ಒಟ್ಟಿಗೆ ಕಲಿತಂಥ ವ್ಯವಸ್ಥೆ ನಮಗೆ. ಇವತ್ತು ಕೂಡ ನಾವು ಚೆನ್ನಾಗಿದ್ದೇವೆ. ದೇವರು ಅವರಿಗೆ ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾನೆ. ಕೇಂದ್ರ ಮಂತ್ರಿಗಳಾಗಿರುವುದರಿಂದ ನಮಗೆಲ್ಲ ಹೆಮ್ಮೆ ಕೂಡ ಅದನ್ನು ಹೇಳಿಕೊಳ್ಳಲಿಕ್ಕೆ, ನಮ್ಮ ಕ್ಲಾಸ್ಮೇಟು ಅಂತ ಹೇಳುವಂಥದ್ದು. ಸರ್, ವಿದ್ಯಾರಶ್ಮಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಇಷ್ಟು ದೊಡ್ಡ ವಿಷನ್ ಇತ್ತಾ ಅಂತ ಹೇಳಿ, ಇಷ್ಟು ದೊಡ್ಡ ಸಂಸ್ಥೆ ಕಟ್ಟುವಂಥ ಕನಸಿತ್ತಾ ಅಂತ? ಇಲ್ಲ, ನಾವು ಶುರುವಿಗೆ ತಂದೆಯವರ ಒಂದು ಆಶೆಗೆ ಅಂತೇಳಿ ನಾನು ಕೈ ಹಾಕಿದ ನಂತರ ನನಗೆ ಒಂದು ಆಲೋಚನೆ ಹೊಳೀತು. ರಾಜ್ಯದಲ್ಲಿ ಯಾವ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಇವತ್ತು ವಿದ್ಯಾದಾನ ಆಗ್ತದೆ, ಒಂದನೇದೇ ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಬೆಂಗಳೂರಿನಲ್ಲಿ ಏನು ವಿದ್ಯಾ ಕ್ಷೇತ್ರದ ಇದು ಸಿಗ್ತದೆ, ಅದು ನನ್ನ ಹಳ್ಳಿಯ ಮಕ್ಕಳಿಗೆ ಸಿಕ್ಕಬೇಕು ಅಂತ ಹೇಳೋ ಒಂದು ಆಂಬಿಷನ್ ನನಗೆ ಬಂದುಬಿಡ್ತು. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ, ದುಡ್ಡು ಇದ್ದೋ ಇಲ್ಲದೆ ಅಂತ ಗೊತ್ತಿಲ್ಲ, ಆದರೆ ನಾನು ಸ್ಟಾರ್ಟ್ ಮಾಡಿದ ನಂತರ ಕಟ್ಟಡಗಳನ್ನು ಕಟ್ಟುವಲ್ಲಿಂದ ಹಿಡಿದು ಕ್ಲಾಸ್ ರೂಮ್ಗಳನ್ನು ನಡೆಸುವಲ್ಲಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಪಬ್ಲಿಕ್ಕಿಗೆ ಎಲ್ಲಿ ಮೈಸೂರು ಬೆಂಗಳೂರಲ್ಲಿ ಏನು ಶಿಕ್ಷಣ ವ್ಯವಸ್ಥೆಗಳಿದೆ ಅದೇ ರೀತಿಯ ಶಿಕ್ಷಣಗಳನ್ನು ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶದಲ್ಲಿ ಮತ್ತೆ ಇಳಿದು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಸ್ಟಾರ್ಟಿಂಗಿಗೆ ನಾನು ಮಾಡಿದಂಥ ಎಲ್ಲ ಬಿಲ್ಡಿಂಗ್ಗಳನ್ನು ಕೊಟ್ಟ ನಂತರ ಹೊರಹೊರಗಿನಿಂದ ಬಂದವರಿಗೆ ವ್ಯವಸ್ಥೆ ಬೇಕು ಅಂತೇಳಿ ಇವತ್ತು 400 ಜನರಿಗೆ ಅಂಥ ಹಳ್ಳಿಯಲ್ಲಿ ನಾವು ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಿದ್ದೇವೆ. ಅದರಲ್ಲಿ ಮಹಿಳೆಯರಿಗೆ ಬೇರೆ ಇದೆ, ಯುವಕರಿಗೆ ಬೇರೆ ಅಂತ
4-5 ಬಸ್ಸುಗಳನ್ನು ಮಾಡಿ ಹಳ್ಳಿಯ ಜನಗಳು ಅದರಲ್ಲಿ ಭಾಗವಹಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡು ಇವತ್ತು ಅಷ್ಟು ಹೊಗಳಿಕೆಗೆ ಪಾತ್ರವಲ್ಲದಿದ್ದರೂ ನಮಗೊಂದು ಸಂತೋಷ ಪಡತಕ್ಕಂಥ ರೀತಿಯಲ್ಲಿ ಆ ಶಾಲೆಯನ್ನು ನಾನು ನಡೆಸ್ತಾ ಇದ್ದೇನೆ. ಇವತ್ತು ಸಣ್ಣ ಮಕ್ಕಳಿಂದಲೇ ಇಲ್ಲಿ ಕಂಪ್ಯೂಟರ್ನಲ್ಲಿ ಕಲಿಯುವಂಥದ್ದು, ಆ ಮಗುವಿಗೆ ಬೇಕಾದಂತು ಅವರಿಗೆ ಕೂತುಕೊಳ್ಳಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು, ಆನಂತರ 200 ಮೀಟರ್ನ ಗ್ರೌಂಡ್ಗಳು ಮಾಡಿ ಮಕ್ಕಳು ಆಟೋಟದಲ್ಲಿ ಕೂಡ ಇತರ ಚಟುವಟಿಕೆಗಳು ಕೂಡ ಭಾಗವಹಿಸಬೇಕು ಅಂತ ಹೇಳುವಂಥ ವ್ಯವಸ್ಥೆ ಮಾಡಿಕೊಂಡು, ಆವಾಗ ನನ್ನ ಅಣ್ಣ ಕೂಡ ನನಗೆ ಸ್ವಲ್ಪ ಸಮಯ ನನ್ನೊಟ್ಟಿಗೆ ಭಾಗವಹಿಸಿ ಒಳ್ಳೆಯ ಹೆಸರು ಮರೆ ನಿನಗೆ ದುಡ್ಡು ಕೊಡ್ತೇನೆ ನಾನು ಅಂತ ಹೇಳೋದ್ರಲ್ಲಿ ನನಗೆ ಪ್ರೋತ್ಸಾಹ ಮಾಡಿಬಿಟ್ಟ. ಆ ನಂತರ ನಾನು ಹಿಂದಿರುಗಿ ನೋಡಲಿಲ್ಲ. ದುಡ್ಡು ಇರಲಿ ಇಲ್ಲದಿದ್ದರೆ ಬ್ಯಾಂಕಿನಿಂದ ಲೋನು ಮಾಡಿ ಅದೊಂದು ಅತ್ಯುತ್ತಮವಾದ ಸಂಸ್ಥೆ ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಹೋದೆ. ಕಡೆಗೆ ನನಗೂ ಕೂಡ ಅದರಲ್ಲಿ ಸಂತೋಷ ಬಂತು. ಅದೇ 77 ಮಕ್ಕಳಿಂದ ಸ್ಥಾಪನೆ ಮಾಡಿದ ನಾನು ಕಡೆಗೆ ಇಷ್ಟು ಮಕ್ಕಳು ಬಂದು ಸೇರುವುದು, ಜನಗಳು ಹೆತ್ತವರು ಇದನ್ನೆಲ್ಲ ಬರುವುದನ್ನು ನೋಡುವಾಗ ನನಗೂ ಒಂದು ಇದೆಲ್ಲ ಆಗಿ ಸುಮಾರು ಇವತ್ತು ನೀವು ನಂಬಲಿಕ್ಕಿಲ್ಲ 25 ಎಕರೆ ಜಾಗದಲ್ಲಿ ನನ್ನ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡಿದ್ದೇನೆ. ಇನ್ನು ಯಾವುದೇ ನನ್ನ ಹಳ್ಳಿಯಲ್ಲಿ ಮಾಡಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಅದರಲ್ಲಿ ಮಾಡಲಿಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಉಂಟು. ಅದರ ಜೊತೆಗೆ ನೀವು ರೋಟರಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದಿರಿ ಸುಳ್ಯದಲ್ಲಿ. ಹೌದು, ನಾನು ರೊಟೇರಿಯನ್ ನಮ್ಮ ಸುಳ್ಯದಲ್ಲಿ ರೊಟರಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸ್ತೇವೆ. ಭಾಳ ಚೆನ್ನಾಗಿರತಕ್ಕಂಥ ಒಂದು ಸಂಸ್ಥೆ. ನಾನು 91-92ರಲ್ಲಿ ಒಂದು 3 ವರ್ಷ ಕರೆಸ್ಪಾಂಡೆಂಟ್ ಆಗಿದ್ದೆ. ಈಗ ಪುನಃ ನಾನು 12ರಿಂದ ನಾನೇ ಅಲ್ಲಿಯ ರೋಟರಿ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ 1180 ಮಕ್ಕಳು ಕಲಿತಾರೆ. ಸುಮಾರು 75 ಜನ ಟೀಚರ್ಸು ಮತ್ತು ಇತರ ಅಧಿಕಾರಿಗಳಿದ್ದು, ನನ್ನ ಈ 2 ಪೀರಿಯಡ್ನಲ್ಲಿ ನನಗೆ 1 ಕೋಟಿಯ ದೊಡ್ಡ ಪ್ರಾಜೆಕ್ಟ್ ಹಾಕಿ ಈಗಾಗಲೇ 37 ಲಕ್ಷ ರೂಪಾಯಿಯಲ್ಲಿ 4 ಕ್ಲಾಸ್ ರೂಮ್ಗಳು ಉದ್ಘಾಟನೆಗೊಂಡಿದೆ. ಈಗ 67 ಲಕ್ಷದಲ್ಲಿ ಈಗ ಪುನಃ 6 ಕ್ಲಾಸ್ ರೂಮ್ಗಳು ಮತ್ತು ರೋಟರಿಗೆ ಒಂದು ಮಾತಾಡತಕ್ಕಂಥ ಸಭಾಭವನವನ್ನು ಕೂಡ ನಿರ್ಮಿಸುವಂಥ ಕೆಲಸ ಭಾಳ ಜರೂರು ಆಗ್ತಾ ಉಂಟು. ಅದು ಇನ್ನು ಒಂದು 6 ತಿಂಗಳಲ್ಲಿ ಪೂರ್ಣಗೊಳ್ಳುವಂಥ ವ್ಯವಸ್ಥೆ. ಆದ್ದರಿಂದ ನನಗೆ ಈ ಮಕ್ಕಳೊಂದಿಗೆ ಬೆರೆಯುವಂಥ ಒಂದು ಸಂತೋಷದಲ್ಲಿ ಇದನ್ನೆಲ್ಲ ದುಡ್ಡಿನ ಲೆಕ್ಕಾಚಾರ, ಅದರಲ್ಲಿ ಲಾಭ ನಷ್ಟವನ್ನು ನಾವು ನೋಡಲಿಲ್ಲ. ಇವತ್ತು ಕೂಡ ನನಗೆ ಸವಣೂರಿನಲ್ಲಿ ನಾವು ಹಾಕಿದ ದುಡ್ಡಿಗೆ ಏನು ಬಂದಿದೆ ಅಂತ ಪ್ರಯೋಜನ ಅಲ್ಲ, ನಾವು ಮಾಡಿದ ಕೆಲಸ ಯಾವ ರೀತಿ ನಡೀತದೆ ಅಂತ ಹೇಳುವುದರಿಂದ ಜನಗಳು ನನ್ನನ್ನು ವಿದ್ಯಾರಶ್ಮಿ ಒಳ್ಳೆಯ ಸಂಸ್ಥೆ ಕಟ್ಟಿದ್ದಾರೆ ಅಂತ ಹೇಳುವ ಒಂದು ಪ್ರೋತ್ಸಾಹದ ನೆಲೆಯಲ್ಲಿ ನಾನು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಸರ್, 11 ಶಾಖೆ ಇರತಕ್ಕಂಥ ಆದರ್ಶ ವಿವಿಧೋಶ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ರಿ. 11 ಶಾಖೆ ಇದೆ ಇವತ್ತು. ಅದರ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಪ್ರತಿ ವರ್ಷ ಕೊಡ್ತಾ ಇದ್ರಿ ಮಕ್ಕಳಿಗೆ. ಹೌದು. ಈಗ ನಾನು ಏನು ಮಾಡಿದೆ ಅಂದರೆ, ಸಹಕಾರಿ ಕ್ಷೇತ್ರ ಇವತ್ತು ತುಂಬ ಬದಲಾವಣೆ ಆಗಿದೆ. ಸಹಕಾರಿ ಕ್ಷೇತ್ರ ಮುಂಚೆ ಅಧಿಕಾರಿಗಳ ಕಟ್ಟುನಿಟ್ಟಿನ ಇದರಲ್ಲಿದ್ದರೂ ಈಗ ಸ್ವಲ್ಪ ಸರ್ಕಾರ ಬದಲಾವಣೆ ಮಾಡಿಕೊಂಡು ನಮಗೆ ಇವತ್ತು ಸಮಾಜ ಸೇವಾ ರೂಪದಲ್ಲಿ ಅದನ್ನು ನಡೆಸಲಿಕ್ಕೆಲ್ಲ ಪ್ರಯೋಜನ ಕೊಟ್ಟಿದ್ದಾರೆ. ನಾನು ಅದರಲ್ಲಿ ಈ ಸೊಸೈಟಿಯನ್ನು ಮಾಡುವಾಗಲೇ ಬಂದಂಥ ಲಾಭದಲ್ಲಿ ಒಂದು ಅಂಶವನ್ನು ಬಡ ವಿದ್ಯಾರ್ಥಿಗಳೇ, ಅದು ಕೂಡ ನನ್ನ ವಿದ್ಯಾರಶ್ಮಿಯ ಶಾಲೆಗಿಲ್ಲ, ಎಲಿಮೆಂಟ್ರಿ ಶಾಲೆ, ಗವರ್ಮೆಂಟ್ ಎಲಿಮೆಂಟ್ರಿ ಶಾಲೆಯ ಮಕ್ಕಳು 7ನೇ ಕ್ಲಾಸಿನಿಂದ SLCವರೆಗೆ ಪಾಸಾಗತಕ್ಕಂಥ ಮಕ್ಕಳಿಗೆ ನಾನು ವರ್ಷಕ್ಕೆ 2,000 ಹಾಗೆ ಒಂದು 150 ಮಕ್ಕಳನ್ನು ತೀರ್ಮಾನ ಮಾಡಿ ಒಂದು 3 ಲಕ್ಷ ರೂಪಾಯಿಯಷ್ಟು ಇದು ವಿದ್ಯಾದಾನ ಇದಕ್ಕೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದೆ. ಅದು ಬಹಳ ಜನಮೆಚ್ಚುಗೆ ಪಡೆದಿದೆ. ಸರ್, ಸೀತಾರಾಮಯ್ಯ ಅವರಿಗೆ 2 ಕಣ್ಣುಗಳು, ಒಂದು ವಿದ್ಯಾಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು. ನೀವು ಸಾಕಷ್ಟು ದೇವಸ್ಥಾನ ಅಭಿವೃದ್ಧಿ ಪಡಿಸಿದಿರಿ. ಪ್ರತಿ ವರ್ಷ ಕೂಡ ಜಾತ್ರೆಯಲ್ಲಿ ಉಚಿತವಾಗಿ ನೀವು ಕೆಲಸ ಮಾಡ್ತೀರಿ, ಊಟ ಹಾಕ್ಸ್ತೀರಿ ಊರಿನವರಿಗೆ. ಈ ಆಸಕ್ತಿ ಹೇಗೆ ಬಂತು? ಧಾರ್ಮಿಕ ಶ್ರದ್ಧೆ. ನಾವು ಭಾರಿ ಕಷ್ಟದಲ್ಲಿ ಮೇಲೆ ಬಂದದ್ದರಿಂದ ನನ್ನ ತಂದೆಯವರು ನಮ್ಮನ್ನು ಕಷ್ಟದಲ್ಲಿ ಸಾಕಿದ ಆ ಜ್ಞಾಪಕವನ್ನೆಲ್ಲ ಇವತ್ತು ಕೂಡ ನಾವು ನೆನಪಿಸಿಕೊಳ್ಳುವಾಗ ಊಟಕ್ಕೆ ಕಷ್ಟದ ಒಂದು 7 ಜನ ಮಕ್ಕಳನ್ನು ಸಾಕೋ ಪರಿಸ್ಥಿತಿ ಬಂದುಬಿಡ್ತು. ಇವತ್ತು ದೇವರು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ನಾನೀಗ ಅದರಲ್ಲಿ ಏನು ಮಾಡ್ತೇನೆ, ಅದರಲ್ಲಿ 25 ಅಂಕವನ್ನು ದೇವರುಗಳಿಗೆ, ಶಾಲಾ ಮಕ್ಕಳಿಗೆ, ದೇವಸ್ಥಾನಗಳಿಗಿಂತ ಖರ್ಚು ಮಾಡ್ತಾ ಹೋಗ್ತೇನೆ. ಈಗಾಗಲೇ ನೀವು ನಂಬಲಿಕ್ಕಿಲ್ಲ, ನಾನು 4 ದೇವಸ್ಥಾನಗಳನ್ನು ಬ್ರಹ್ಮಕಲಶದ ಅಧ್ಯಕ್ಷನಾಗಿ ಕೆಲಸ ಮಾಡಿ, ಶಾಂತಿಮೂಗೇರು ಕುದ್ಮಾರ್ನಲ್ಲಿ ಶಾಂತಿಮೂಗೇರು ಸುಬ್ರಹ್ಮಣ್ಯ ದೇವಸ್ಥಾನ, ಅದೇ ರೀತಿ ಕಾಣಿಯೂರಿನಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶ, ನಮ್ಮ ಸವಣೂರಿನಲ್ಲಿ ವಿಷ್ಣುಮೂರ್ತಿ ದೇವರ ಇದು, ಇನ್ನೊಂದು ಈಗ ಮೊನ್ನೆ ತಾನೇ ಆಗಿದೆ ನಮ್ಮ ಬೆಳ್ಳಾರೆ ಜಲದುರ್ಗ ದೇವಸ್ಥಾನ, ಅದಲ್ಲ ಲಕ್ಷ್ಮೀ ನರಸಿಂಹ ಬಹಳ ಒಂದು ನೀವೆಲ್ಲ ಬಂದರೆ ನೋಡತಕ್ಕಂಥ ಒಂದು ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಅದೊಂದು ಕಾಡಿನ ಒಳಗಿದೆ, ಭಾಳ ಚಂದವಾಗಿದೆ ಮತ್ತು ಭಾಳ ಚೆನ್ನಾಗಿ ಮೊನ್ನೆ ಅಮೇರಿಕಾದಿಂದ ಒಂದು ಪಾರ್ಟಿ ಬಂದು ಅದನ್ನು ಕೂಡ ವೀಕ್ಷಣೆ ಇದೆಲ್ಲ ಮಾಡಿ. ಆದ್ದರಿಂದ ನಾನು ಪ್ರತಿಯೊಂದು ಬೆಳಿಗ್ಗೆ ಎದ್ದು ನಾನು ಸ್ನಾನ ಮಾಡಿ ದೇವರುಗಳಿಗೆ ಕೈ ಮುಗಿದು ಹೊರಗೆ ಹೊರಡೋದು. ಮತ್ತು ಯಾವ ದೇವಸ್ಥಾನದವರು ಬಂದರೂ ನಾನು ಕೊಡದ ಸುಳ್ಯ, ಪುತ್ತೂರು, ಬಂಟ್ವಾಳ ಈ 3 ತಾಲೂಕಿನಲ್ಲಿ ನಾನು ಕೊಡದ ಒಂದು ಕೊಡುವತಕ್ಕಂಥ ಏನು ಕೊಡಲಿಕ್ಕೆ ನನಗೆ ಮನಸ್ಸು ಅದೆಲ್ಲ ದೇವಸ್ಥಾನಗಳಲ್ಲಿ ಕೊಟ್ಟಿದ್ದೆ.
ಮತ್ತು ಪ್ರತಿ ಇದರಲ್ಲಿ ಈಗ ಒಂದು 2-3 ದೇವಸ್ಥಾನದಲ್ಲಿ ನಾನು ಮಾಡಿದ ಬ್ರಹ್ಮಕಲಶದ ದೇವಸ್ಥಾನದಲ್ಲಿ ಕುದ್ಮಾರು ಶಾಂತಿಮುಗಿರಿ ದೇವಸ್ಥಾನ ಸುಬ್ರಹ್ಮಣ್ಯ ಷಷ್ಠಿಗೆ ಪ್ರತಿ ವರ್ಷ ನಾನೇ ಒಂದು 3,500 ಜನ ಸೇರ್ತಾರೆ ಅಲ್ಲಿ. ಅವರು ಪ್ರತಿ ವರ್ಷ ಊಟದ ನಾನು ಇದು ಕೊಡುವಂಥದ್ದು. ಮತ್ತು ನನ್ನ ವಿದ್ಯಾರಶ್ಮಿಯ ಮಕ್ಕಳನ್ನು ಕೂಡ ನಾನು ಅಲ್ಲಿ ಹಾಸ್ಟೆಲಿಂದ ಕರ್ಕೊಂಡೋಗಿ ಅವರೊಟ್ಟಿಗೆ ಕೂತು ಊಟ ಮಾಡುವಂಥದ್ದು ಇದನ್ನೆಲ್ಲ ಮಾಡೋದು. ಈಗ ಪುನಃ ಈ ವರ್ಷ ನಮ್ಮ ಸವಣೂರಿನಲ್ಲೇ ಒಂದು ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶ ಮಾಡಿದ್ದೇನೆ. ಅದಕ್ಕೆ ಕೂಡ ಇನ್ನು ವರ್ಷ ದೇವರು ನೆರವೇರಿಸಿ ಕೊಟ್ಟರೆ ಅದಕ್ಕೆ ಕೂಡ ಇಂಥದ್ದೇ ಒಂದು ಕಾರ್ಯಕ್ರಮ ಮಾಡಬಹುದು ಅನ್ನೋ ಸಂತರ್ಪಣೆ. ಸಂಪಾದನೆಯ ಬಹಳ ದೊಡ್ಡ ಒಂದು ಭಾಗವನ್ನು ಸಮಾಜಕ್ಕೆ ವಿನಿಯೋಗ ಮಾಡ್ತಾ ಇದ್ದೀರಿ. ಇದು ಬಹಳ ಅದ್ಭುತ ಅಂತ ಅನಿಸುವಂಥದ್ದು. ಅಪ್ಪ ಕೊಟ್ಟಿರ್ತಕ್ಕಂಥ ಸೇವಾ ಪರಂಪರೆ ಮುಂದುವರಿತಾ ಇದೆ. ಖಂಡಿತ ಅಮ್ಮ ಕೊಟ್ಟಿರ್ತಕ್ಕಂಥ ಸೇವಾ ಪರಂಪರೆ ಮುಂದುವರಿತಾ ಇದೆ. ಸೊ ನಿಮ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕಣ್ಣ ಮುಂದೆ ಬಂದಾಗ ನಿಮ್ ಬಾಲ್ಯ ನೆನಪಾಗ್ತದೆ, ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನಿಸ್ತದೆ. ಖಂಡಿತ ಇದೆಲ್ಲ ನಿಮ್ಮನ್ನ ಬಹಳ ಅದ್ಭುತವಾಗಿ ಬೆಳೆಸಿರ್ತಕ್ಕಂಥದ್ದು. ಮತ್ತೊಂದು ಇನ್ನೂ ನಿಮ್ಮ ಹತ್ರ ಒಂದೆರಡು ಇದು ಹೇಳಬೇಕು. ನಾನು ಕೇವಲ ನನ್ನ ವಿದ್ಯಾರಶ್ಮಿಯನ್ನು ಬೆಳೆಸುವುದಷ್ಟೇ ನನ್ನ ಉದ್ಯೋಗ ಅಲ್ಲ. ಸವಣೂರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಬೆಳೆಸಿದ್ದೇನೆ. ನಾನು 84ನೇ ಇಸ್ವಿಯಲ್ಲಿ 82ರಲ್ಲಿ ಸವಣೂರಿಗೆ ಹೋದಾಗ ಅಂಥ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಒಂದು ಸರ್ಕಾರಿ ಹೈಸ್ಕೂಲ್ ಇರಲಿಲ್ಲ. 84ರಲ್ಲಿ ಬಾಕೆಲ ಹುಕ್ಕರಪ್ಪ ಅಂತ ಹೇಳುವವರು MLA ಆಗಿದ್ದು ನನ್ನ ಆತ್ಮೀಯ ಸ್ನೇಹಿತರು. ಅವರ ನೇತೃತ್ವದಲ್ಲಿ 84ರಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿಕೊಟ್ಟೆ. ಆನಂತರ 94ರಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿರುವಾಗ ಜೂನಿಯರ್ ಕಾಲೇಜನ್ನು ಮಾಡಿದೆ. ಆ ಜೂನಿಯರ್ ಕಾಲೇಜಿಗೆ ಮತ್ತು ಸರ್ಕಾರಿ ಹೈಸ್ಕೂಲಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನೆಲ್ಲ ನಾನು ಇವತ್ತು ನನ್ನ ಗ್ರಾಮದಲ್ಲಿ ನಾನು ವಿದ್ಯಾರಶ್ಮಿಯನ್ನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ನನ್ನ ಗ್ರಾಮದ ಎಲ್ಲ ಸರ್ಕಾರಿ ಶಾಲೆಗಳನ್ನು ಪ್ರೀತಿಸ್ತೇನೆ. ಎಲಿಮೆಂಟ್ರಿ ಶಾಲೆಗೆ 3.5 ಎಕರೆ ಜಾಗವನ್ನು ಎಲಿನೇಷನ್ ಮಾಡಿಸಿ ಕೊಟ್ಟಿದ್ದೇನೆ. ಇದೇ ರೀತಿ ಜೂನಿಯರ್ ಕಾಲೇಜು ಮತ್ತು ಹೈಸ್ಕೂಲಿಗೆ 6 ಎಕರೆ 10 ಸೆಂಟ್ಸು ಜಾಗವನ್ನು ಎಲಿನೇಷನ್ ಮಾಡಿ ಅವರಿಗೆ ಬೇಕಾದಂಥ ಎಲ್ಲ ಕಟ್ಟಡಗಳು ವ್ಯವಸ್ಥೆಗಳು ಒಳಗಿರತಕ್ಕಂಥ ಮೇಜು ಕುರ್ಚಿಗಳನ್ನೆಲ್ಲ ಒದಗಿಸಿಕೊಟ್ಟು ನನ್ನ ವಿದ್ಯಾರಶ್ಮಿಯನ್ನು ನಾನು ಯಾವ ರೀತಿ ನಡೆಸ್ತೇನೋ ಅಷ್ಟೇ ಪ್ರೋತ್ಸಾಹದಲ್ಲಿ ಅವರನ್ನು ಕೂಡ ಸರ್ಕಾರಿ ಶಾಲೆಗಳನ್ನು ಕೂಡ ಇದು ಮಾಡ್ತಾ ಇದ್ದೇನೆ. ಮತ್ತು ಇವತ್ತು ನಾನು ಜೂನಿಯರ್ ಕಾಲೇಜು ಮಾಡಿದ್ದೇನೆ. ನನ್ನ ಶಾಲೆಯಲ್ಲಿ ನಾನೇ ಮಾಡಿದ ಜೂನಿಯರ್ ಕಾಲೇಜು ಗೌರ್ಮೆಂಟ್ನಲ್ಲಿ ಇರುವಾಗ ಅವರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಕೂಡ ನನ್ನ ಜೂನಿಯರ್ ಕಾಲೇಜು ಆರ್ಟ್ಸ್ ಓಪನ್ ಮಾಡಲಿಲ್ಲ. ಯಾಕೆಂತೇಳಿದರೆ ಅದು ಅಲ್ಲಿ ಬಡವರಿಗಾಗಿ ಅಲ್ಲಿ ಜೂನಿಯರ್ ಕಾಲೇಜು ನಾನೇ ಮಾಡಿದ ಇದು ಇರುವುದರಿಂದ ನನ್ನಲ್ಲಿ ಇರುವಂಥದ್ದು ಕಾಮರ್ಸ್ ಮತ್ತು ಸೈನ್ಸ್ ವಿಭಾಗ. ಆರ್ಟ್ಸ್ ವಿಭಾಗ ಇವರ ಗೌರ್ಮೆಂಟ್ ಕಾಲೇಜಿನಲ್ಲಿ ಅವರಿಗೆ ಬೆಂಬಲ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಗ್ರಾಮ ಇವತ್ತು ಒಂದು ಒಳ್ಳೆಯ ಸಂತೋಷದಲ್ಲಿರತಕ್ಕಂಥ ಒಂದು ವ್ಯವಸ್ಥೆ ನಡೀತದೆ. ಸೀತಾರಾಮ ರೈ ಗಳಿಯಾಗಳು ಉತ್ಸವ ಅಂದರೆ ಬಹಳ ಅದ್ಭುತವಾಗಿ ಪ್ರೀತಿ ಮಾಡುವಂಥದ್ದು. ಸೊ ನಿಮ್ಮ ಸಮ್ಮೇಳನಗಳನ್ನು ಮಾಡಿರ್ತಕ್ಕಂಥದ್ದು, ತಾಲೂಕು ಸಮ್ಮೇಳನ, ಜಿಲ್ಲಾ ಸಮ್ಮೇಳನ, ತುಳು ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿರ್ತಕ್ಕಂಥದ್ದು ನನ್ನದು ನಿಮಗೆ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ಏನು ಅಂತ ಹೇಳಿದರೆ 82ನೇ ಇಸ್ವಿಯಲ್ಲಿ ಅಲ್ಲಿ ನಾವು ಹೋಗುವಾಗ ಸವಣೂರಿಗೆ ಅಲ್ಲಿ ಒಂದು ಘರ್ಷಣೆಯ ವ್ಯವಸ್ಥೆಗಳು ನಡೀತಾ ಇತ್ತು. ನಮ್ಮ ಬಂಡ್ಸ್ ಕಮ್ಯುನಿಟಿಯವರು ಡಾಮಿನೇಟಿಂಗ್ ಕಮಿಟಿ, ಬಾಕಿಯವರೆಲ್ಲ ಅವರ ಹಿಂದಿನಿಂದ ಹೋಗುವಂಥ ಇದರಲ್ಲಿ ಇರುವಂಥ ಅಲ್ಲಿ ಘರ್ಷಣೆ ನಡೀತಾ ಇರುವುದನ್ನು ಕಂಡು ನಾನು ಆ CA ಬ್ಯಾಂಕಿಗೆ ಅಲ್ಲಿ ಸೆಕ್ರೆಟರಿ ಆಗೋದು. ಅಲ್ಲಿ ನೋಡಿದರೆ 2 ಗುಂಪುಗಳು ಯಾವಾಗ ನೋಡಿದರೂ ಹೊಡೆದಾಡಿಕೊಳ್ಳೋದು, ಗಲಾಟೆ ಮಾಡುವಂಥ ಒಂದು ವ್ಯವಸ್ಥೆಗಳನ್ನು ನಾನು ಕಾಣ್ತಾ ಇದ್ದೆ. ಕಡೆಗೆ ಏನು ದಾರಿ ಅಂತ ನಾವು ಹೀಗೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರುವಾಗ ಜನರನ್ನು ಒಗ್ಗೂಡಿಸಬೇಕಾದ್ರೆ ಒಂದು ಊಟದ ವ್ಯವಸ್ಥೆ ಆಗೋದು. ಒಂದೇ ವೇದಿಕೆಯಲ್ಲಿ ನೀವು ನಾವು 3 ಸರ್ತಿ ಒಟ್ಟಿಗೆ ಊಟ ಮಾಡಿದರೆ ಮತ್ತೆ ಕಾಣ್ತದೆ ನಿಮಗೆ ಭಟ್ರಿಗೆ ಇನ್ನು ಉಪದ್ರ ಮಾಡೋದು ಬೇಡಪ್ಪ, ಅವರ ಮನೆಯಲ್ಲಿ ಊಟ ಮಾಡಿ ಬಂದೆ ಅಂತ. ಈ ಒಂದು ತತ್ವವನ್ನು ಪರಿಪಾಲಿಸಿ ನಾನು ಸವಣೂರಿಗೆ ಎಲ್ಲ ವ್ಯವಸ್ಥೆಗಳು 2 ತಾಲೂಕು ಸಾಹಿತ್ಯ ಸಮ್ಮೇಳನ ಮಾಡಿದೆ. ಅಲ್ಲಿ ಯಾರಿಗೂ ಚೀಟಿ ಗೀಟಿ ಏನಿಲ್ಲ, ಎಷ್ಟು ಜನ ಬರ್ಬೋದು ಊಟ ಮಾಡಿಕೊಂಡು ಹೋಗ್ಬೋದು. ಆನಂತರ ವೀರೇಂದ್ರ ಹೆಗ್ಗಡೆ ಅವರನ್ನು ತಗೊಂಡು ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಿದೆ. ಆನಂತರ ತುಳು ಜಿಲ್ಲಾ ಸಾಹಿತ್ಯವನ್ನು ಮಾಡಿದೆ. ಅದಕ್ಕೂ ಹೆಗ್ಡೆಯವರನ್ನೆಲ್ಲ ಕರೆಸಿ ಪ್ರತಿ ನನ್ನ ಫಂಕ್ಷನ್ ಅಂದರೆ ಇವತ್ತು ಹಳ್ಳಿಯವರಿಗೆ ಗೊತ್ತಾಗಿಬಿಟ್ಟಿದೆ ಸವಣೂರಲ್ಲಿ ಸೀತಾರಾಮರೈಗಳ ಫಂಕ್ಷನ್ ಹೋಗಿ ಊಟ ಮಾಡಿಕೊಂಡು ಸಂತೋಷದಲ್ಲಿ ಹೋಗ್ಬೋದು ಅಂತ. ಹೀಗೆ ನಾನು ಇದನ್ನೆಲ್ಲ ಮಾಡ್ತಾ ಬಂದೆ. ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರದ ತಾಲೂಕು ಮಟ್ಟದ ಸಮ್ಮೇಳನ ಮಾಡಿದೆ, ಯುವಜನ ಮೇಳ, ಜಿಲ್ಲಾ ಮಟ್ಟದ ಯುವಜನ ಮೇಳ ಮಾಡಿದೆ, ವಿಭಾಗ ಮಟ್ಟದ ಯುವಜನ ಮಾಡಿದೆ. ನನ್ನ ಉದ್ದೇಶ ಏನಂದರೆ ಊರಿನವರನ್ನು ಒಟ್ಟಿಗೆ ಸೇರಿಸಿ ಅವರಿಗೊಂದು ಊಟ ಬಡಿಸುವಂಥ ಕಾರ್ಯಕ್ರಮ. ಇವತ್ತು ಎಲ್ಲಿವರೆಗೆ ಮುಟ್ಟಿದೆ ಅಂತೇಳಿ ಅಂಥ ಒಂದು ದ್ವೇಷದ ಇರತಕ್ಕಂಥ ಒಂದು ನಮ್ಮ ಗ್ರಾಮ ಇವತ್ತು ಎಲ್ಲರಿಂದು ಸಂತೋಷಪೂರ್ವಕವಾಗಿ ಭಾಳ ಚೆನ್ನಾಗಿ ನಡೀತದೆ ಅಂತ ಹೇಳುವುದರ ಒಂದಿಗೆ ಪ್ರತಿಯೊಂದು ವ್ಯವಸ್ಥೆಗಳನ್ನು ಕೂಡ ಸವಣೂರಿಗೆ ನಾನು ತಂದು ವ್ಯವಸ್ಥೆ ಮಾಡುವಂಥದ್ದು ಉದ್ದೇಶ ಸಹ ಗ್ರಾಮದ ಅಭಿವೃದ್ಧಿ, ಅದರಲ್ಲಿ ಬಡವರನ್ನು ಪಾರ್ಟಿಸಿಪೇಷನ್ ಮಾಡುವಂಥದ್ದು, ಒಟ್ಟಿಗೆ ಅವರು ಪಾಲ್ಗೊಳ್ಳಬೇಕು ಅಂತ ಹೇಳೋದು ನನ್ನ ಉದ್ದೇಶ.
ಸ್ನೇಹಿತರೆ, ಸಾಕಷ್ಟು ಮಾತುಕತೆ ಬಾಕಿ ಇರತಕ್ಕಂಥದ್ದು. ಒಂದು ಸುಗ್ರಾಮವನ್ನು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಗ್ರಾಮವಾಗಿ ಬೆಳೆಸುವಂಥ ಕನಸು ಕಂಡವರು, ಇವತ್ತು ಸವಣೂರನ್ನು ಅಂತಾರಾಷ್ಟ್ರೀಯ ಗ್ರಾಮವಾಗಿ ಬೆಳೆಸಿರ್ತಕ್ಕಂಥವರು, ವಿದ್ಯಾಸಂಸ್ಥೆಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇರ್ತಕ್ಕಂಥವರು, ಪ್ರಾಯಶಃ ಅವರ ಬಾಲ್ಯದ ಕಷ್ಟಗಳನ್ನೆಲ್ಲ ಅವರು ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಸಮೂಹದಲ್ಲಿ. ಅವರ ಜೊತೆ ಸಂವಾದಗಳನ್ನು ಮಾಡ್ತಾರೆ, ಮಾತುಕತೆಗಳನ್ನು ಮಾಡ್ತಾರೆ, ಉತ್ಸವಗಳನ್ನು ಮಾಡ್ತಾರೆ. ಅಂತಾರಾಷ್ಟ್ರೀಯ ಗ್ರಾಮವಾಗಿ ಸವಣೂರನ್ನು ಬೆಳೆಸುವಂತಹ ಎಲ್ಲ ಪ್ರಯತ್ನಗಳನ್ನು ಒಬ್ಬ ಚರಿಷ್ಮಾ ಇರತಕ್ಕಂತಹ ಒಬ್ಬ ಅದ್ಭುತ ವಿಷನ್ ಇರತಕ್ಕಂಥ ವ್ಯಕ್ತಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಖಂಡಿತ ಇದು ಶ್ಲಾಘನೀಯ ಅಂತ ಭಾವಿಸ್ಕೊಳ್ತಾರೆ. ಒಂದು ವಿರಾಮ ತಗೋತೇನೆ. ವಿರಾಮ ನಂತರ ಸರ್ ಮತ್ತೆ ಮಾತಾಡ್ತಾರೆ. ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮದ ಅಂತಿಮ ಚರಣ ಪ್ರಸಾರವಾಗ್ತಾ ಇದೆ. ಇವತ್ತು ನಮ್ಮ ಜೊತೆ ಸವಣೂರು ಸೀತಾರಾಮರೇಗಳಿದ್ದಾರೆ. ಸಹಕಾರಿ ಅಂತ ಕರೆಯೋಣ ಅವರನ್ನು, ಶಿಕ್ಷಣ ತಜ್ಞ ಅಂತ ಕರೆಯೋಣ ಅವರನ್ನು, ಹೈನುಗಾರಿಕೆಯಲ್ಲಿ ಎಕ್ಸ್ಪರ್ಟ್ ಅಂತ ಕರೆಯೋಣ, ಜೊತೆಗೆ ಸಮಾಜ ಸೇವಕ ಅಂತ ಕರೆಯೋಣ, ಅಥವಾ ಒಬ್ಬ ಅದ್ಭುತವಾದ ವಿಷನರಿ ಅಂತ ಕರೆಯೋಣ, ಜೊತೆಗೆ ಉದ್ಯಮಿ ಅಂತ ಕರೆಯೋಣ. ಹೇಗೆ ಕರೆದ್ರೂ ಅವರು ಸೂಟ್ ಆಗ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಆಯವನ್ನು ದುಡಿತಾ ಇರತಕ್ಕಂಥ ಸೀತಾರಾಮರೇಗಳು ಪುತ್ತೂರು, ಸವಣೂರು ಇಡೀ ಪ್ರದೇಶವನ್ನು ವ್ಯಾಪಿಸಿಕೊಂಡಿದ್ದಾರೆ. ಅಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಧಾರ್ಮಿಕ ಕಾರ್ಯಕ್ರಮಗಳ ಅವರ ಮುಂದಾಳತ್ವ ಬೇಕು. ಇಡೀ ಊರಿಗೆ ಅವರೊಂದು ನಾಯಕತ್ವವನ್ನು ಕೊಟ್ಟಿದ್ದಾರೆ. ಸ್ವಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾನು ಮಾತಾಡಿಸ್ತಾ ಇದ್ದೇನೆ. ಮತ್ತೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂಥದ್ದು ಅಂತಿಮ ಚರಣ ಪ್ರಸಾರ ಆಗ್ತಾ ಇದೆ. ಸರ್, ಇಷ್ಟೆಲ್ಲ ವ್ಯವಸ್ಥೆಗಳ ಮಧ್ಯೆ ಓಡಾಡ್ತಾ ಇದ್ದೀರಿ. ಸಮಯ ಹೊಂದಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ಬೋದು ನಿಮಗೆ. ಬೆಳಿಗ್ಗೆ 4:15 ಗಂಟೆಗೆ ಹೇಳ್ತೀರಿ, ರಾತ್ರಿ 10 ಗಂಟೆ ತನಕ ಕೆಲಸಗಳನ್ನು ಮಾಡ್ತಾ ಇರ್ತೀರಿ, ಬಿಡುವಿಲ್ಲ ನಿಮಗೆ. ಸರ್, ಹೇಗೆ ಹೊಂದಿಸ್ಕೊಳ್ತೀರಿ ಸಮಯನ ಅಂತ ಹೇಳಿ? ನಾನು ಸಣ್ಣದಿನಿಂದಲೇ ಈ ಒಂದು ಬೆಳಿಗ್ಗೆ ಏಳುವಂಥ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೆ. ಕಷ್ಟದ ದಿನಗಳಲ್ಲಿ ಕೂಡ ನಾನು 4:15 ಗಂಟೆದ ಇದ್ದಾವ. ಇವತ್ತು ಕೂಡ ನಾನು 48 ವರ್ಷದಿಂದ ಇವತ್ತು ಕೂಡ 4:15 ಗಂಟೆಗೆ ಬೆಳಿಗ್ಗೆ ಎದ್ದು ನನ್ನ ನಿತ್ಯ ವಿಧಿಗಳನ್ನು ಹೊರಸಿ 5 ಗಂಟೆಗೆ ಹೊರಗೆ ಬಂದು 5:30ಯಿಂದ ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿ ದಿವಸ ಒಂದು ಪೇಪರ್ ಓದುವ ಹವ್ಯಾಸ ನಂದು ಭಾಳ ಜೋರು. ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ ಪೇಪರ್ಗಳನ್ನು ನೋಡಬೇಕು. ನಾನೆಲ್ಲ ಸವಣೂರಿಗೆ ಇವತ್ತು 4:15 ಗಂಟೆಗೆ ಉದಯವಾಣಿ ಇನ್ನಿತರ ಎಲ್ಲ ಪೇಪರ್ಗಳು ಬರ್ತದೆ. ಅದನ್ನೆಲ್ಲ 5:30ಗೆ ಓದುವಂಥ ಕಾರ್ಯಕ್ರಮ ಮಾಡಿಕೊಂಡು ನನ್ನ ಸಮಾಜ ಸೇವೆ, ನನ್ನ ವ್ಯಾಪಾರ, ನನ್ನ ಕೃಷಿ ಮತ್ತು ನನ್ನ ಶಾಲೆಗಳನ್ನೆಲ್ಲ ನಡೆಸಿಕೊಂಡು ಬೆಳಿಗ್ಗೆ 4:15ಯಿಂದ 9:30 ಗಂಟೆವರೆಗೆ ನನ್ನ ದುಡಿತ. ಸುಮಾರು ಈ ದುಡಿತದಲ್ಲಿ ಎಲ್ಲ ಮತ್ತು ಸಮಯ ಪ್ರಜ್ಞೆಗೆ ನಾನು ಭಾಳ ಇಂಪಾರ್ಟೆಂಟಾಗಿ ಕೊಟ್ಟುಕೊಂಡು ಪ್ರತಿಯೊಂದು ನಿಮ್ಮ ಹತ್ರ ಒಪ್ಪಿಕೊಳ್ಳುವಾಗಲೇ ನಾನು ಇಷ್ಟು ಗಂಟೆಗೆ ಆದರೆ ಮಾತ್ರ ಬರೋದು, ಹೀಗೆ ಅಂತ ಹೇಳಿಕೊಂಡು ಮಾಡಿ ಬೆಳಗಿಂದ ಸಾಯಂಕಾಲದಲ್ಲಿ ನನಗೆ ಸಮಯ ಕರೆಕ್ಟ್ ಇದಾಗ್ತದೆ. ಇವತ್ತು ಕೂಡ ತುಂಬಾ ಸರಳವಾಗಿ ಬದುಕ್ತಾ ಇದ್ದೀರಿ. ಅಲ್ಲಿ ನಿಮ್ಮ ಡಾಂಬಿಕತೆ ಇಲ್ಲ, ಆಡಂಬರಗಳಿಲ್ಲ, ಇಲ್ಲ ತುಂಬಾ ಸರಳವಾಗಿ ಬದುಕ್ತೀರಿ. ಇವತ್ತು ಪಾಠ ನಿಮ್ಮ ತಂದೆಯಿಂದ ಬಂದಿರಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ. ನನ್ನ ತಂದೆ ಮತ್ತು ತಾಯಿಯವರು ನಮ್ಮ ಈ ಎಲ್ಲ ಕಾರ್ಯಕ್ಕೆ ನಾನು ಅವರನ್ನು ಚಿರಋಣಿ ಅಂತ ಹೇಳ್ತಾ ಇದ್ದೇನೆ. ಭಾಳ ಶಿಸ್ತುಬದ್ಧವಾಗಿ ಬೆಳೆಸಿದ್ದಾರೆ. ಅಂದರೆ ನನ್ನ ತಾಯಿಗೆ ವಿದ್ಯೆ ಇಲ್ಲ, ಅವಿದ್ಯಾವಂತೆ ಅವರು. ಆದರೂ ಅವರ ಒಂದು ಕೆಲವು ಒಳ್ಳೆಯ ಗುಣನಡತೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮತ್ತು ಇದರಲ್ಲಿ ಮತ್ತೊಂದು ನನಗೆ ಇವತ್ತು ಸಂತೋಷ ಪಡತಕ್ಕಂಥ ಅಂತ ಹೇಳಿದರೆ, ನಾನು ಇವತ್ತು ಇಷ್ಟು ದೊಡ್ಡ ವ್ಯವಸ್ಥೆ ಬರಲಿಕ್ಕೆ ನನ್ನ ತಂದೆ ತಾಯಿ ಹೇಗೆ ಕಾರಣವೋ ಹಾಗೆ ನನ್ನ ತಂಗಿಯ ಗಂಡ ಎ.ಜೆ. ಶೆಟ್ಟಿಯವರು ಕೂಡ ನನ್ನನ್ನು ಉದ್ಯಮದಲ್ಲೇ ತೊಡಗಿಸಿಕೊಂಡು, ನೀನು ಏನಾದರೂ ನಿನ್ನ ಸ್ವಂತ ಕೆಪಾಸಿಟಿಯಲ್ಲಿ ಮಾಡೋದಾದರೆ ನನಗೆ ಬ್ಯಾಂಕ್ ಲೋನುಗಳು ಅಥವಾ ಅವರ ಆರ್ಥಿಕ ಸಹಾಯವನ್ನೆಲ್ಲ ಒದಗಿಸಿಕೊಟ್ಟು ಇವತ್ತು ನಾನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅಂತಾದರೆ ನನ್ನ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಸಂಪೂರ್ಣ ನನ್ನನ್ನು ಬೆಂಬಲಿಸಿದಂಥ ಎ.ಜೆ. ಶೆಟ್ಟಿ ಅವರನ್ನು ಮತ್ತು ನನ್ನ ತಂಗಿಯನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. 67ನೇ ಇಸ್ವಿಯಲ್ಲಿ ನಿಮಗೆ SLC ನಂತರ ಮುಂದೆ ಓದ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮನೇಲಿ ಕಷ್ಟಗಳಿದ್ದು, ಹೌದು, ಆ ಕಷ್ಟಗಳ ಮಧ್ಯೆ ನಿಮ್ಮ ಮುಂದಕ್ಕೆ ಓದ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇವತ್ತು ಡಿಗ್ರಿ ಕಾಲೇಜ್ ತನಕ ನಿಮ್ಮನ್ನು ನಡೆಸ್ತಾ ಇದ್ದೀರಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ? ಅಲ್ಲ, ನಾನು ಇಲ್ಲಿಂದ ಶುರುವಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ತಂದೆ ಹೇಳಿದ ಕೂಡಲೇ ಮಾಡಿಕೊಂಡು ಹೋದ ನಂತರ ನನಗೆ ಬೇಕಾದವರ ಒಂದು ಇದು ಕಟ್ಟಿಕೊಂಡು ಅವರ ಸಲಹೆ ಸೂಚನೆಗಳನ್ನೆಲ್ಲ ಪಡಿತೀನಿ. ನಾನು ಈಗಾಗಲೇ ನಿಮ್ಮ ಹತ್ರ ಹೇಳಿದೆ, BJ ಸುವರ್ಣರ್ ಇರ್ಬೋದು, ಮಹಾಬಲ್ ಶೆಟ್ಟಿ ಅವರು ಇರ್ಬೋದು, ಗಂಗಾಧರ್ ಇರ್ಬೋದು, ಸುಂದರ್ ಭಟ್ ಇರ್ಬೋದು, ಇಂಥವರನ್ನೆಲ್ಲ ಕೇರಿಕೊಂಡು ಯಾವ ಉದ್ಯಮ ಯಾವ ರೀತಿಯಲ್ಲಿ ಎಜುಕೇಷನ್ ನಡೆಸಿಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳುವಂಥ ಇದು ಮಾಡಿಕೊಂಡು ಬಂದೆ. ಆದರೆ ನನಗೆ ಮಾತ್ರ ನನ್ನ SLC ತಲೆಯಲ್ಲಿ ಜುಯಿ ಅಂತ ಹೇಳ್ತಾ ಇತ್ತು. ಆದ್ದರಿಂದ ನನಗೆ ಇವರು LKGಯಿಂದ ಫಸ್ಟ್ ಗ್ರೇಡ್ ಕಾಲೇಜಿವರೆಗೆ ನಾವು ನಡೆಸಬೇಕು ಅಂತ ಆಲೋಚನೆ ಇದ್ದರೂ ನಾನು ಆರಿಸಿಕೊಂಡದ್ದು, ಅವರನ್ನು ಬಿಟ್ಟು ನನ್ನ ಸ್ವಂತ ಕೆಪಾಸಿಟಿ ಆರಿಸಿಕೊಂಡದ್ದು TCH ಮತ್ತು ನರ್ಸಿಂಗ್ ಕಾಲೇಜ್. ನನ್ನ ಉದ್ದೇಶ ಏನು ಅಂದರೆ, ನಾವು ಇವಾಗ SLC ದೊಡ್ಡ ಫಿಗರು, ಈಗ ಅದು PUC ಮಟ್ಟಕ್ಕೆ ಮುಟ್ಟಿದೆ. ಒಂದು ಹಳ್ಳಿಯ ಹುಡುಗ ಅಥವಾ ಹುಡುಗಿ PUC ಆದ ಕೂಡಲೇ ಅವಳಿಗೆ ಇಂಜಿನಿಯರು, ಡಾಕ್ಟ್ರು, MSc ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಇಮಿಡಿಯೇಟಾಗಿ ಅವರು D.Ed ಕಾಲೇಜಿಗೆ ಸೇರಿಕೊಂಡು ಒಬ್ಬಳು ಟೀಚರ್ ಆಗಬೇಕು. ಅಥವಾ PUCಯಿಂದ ಮೇಲೆ ಹೋಗಲಿಕ್ಕೆ ಮತ್ತೊಬ್ಬರಿಗೆ ಆಗೋದಿಲ್ಲ ಅಂದರೆ ಇಮಿಡಿಯೇಟಾಗಿ ನರ್ಸ್ ಆದರೆ ಇವತ್ತು ಅವರ ಹೈಯೆಸ್ಟ್ ಕ್ವಾಲಿಫಿಕೇಷನ್, ನಾನು ಏನು SLC ಆಗಿ ಕಷ್ಟಪಟ್ಟರು ಈ ಒಂದು DC ಬ್ಯಾಂಕಿಗೆ ಸೇರಿದೆನೋ ಹಾಗೆ ಇವತ್ತಿನ ಮಕ್ಕಳು PUC ಆಗಿ ಸುಲಭದಲ್ಲಿ ಆಗತಕ್ಕಂಥ ಒಂದು ಉದ್ಯೋಗ ಅಂದರೆ TCH ಮತ್ತು ನರ್ಸಿಂಗ್ ಕಾಲೇಜ್.
ನಿಮ್ಮ ಹುಡುಗ ಒಳ್ಳೆದಿದ್ದರೆ, ಹುಡುಗಿ ಒಳ್ಳೆದಿದ್ದರೆ ಅವರು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, MSc ಆಗಲಿ, BSc ಮಾಡಿಕೊಂಡು ಹೋಗಲಿ. ಆದರೆ ಬಡವರಿಗೆ ಸಿಕ್ಕತಕ್ಕಂಥ ಎರಡು ಇದನ್ನು ನಾನು ಭಾಳ ಅಚ್ಚುಮೆಚ್ಚಿನಲ್ಲಿ ಮಾಡಿದಂಥ ಎರಡು ಇದರೊಂದಿಗೆ ಅದೆಲ್ಲ ನನ್ನ ತಂದೆ ಮತ್ತು ನಮ್ಮ ಸ್ನೇಹಿತರು ಮಾಡಿದರು. ಇದರ ಎರಡು ನನಗೆ ಪರ್ಟಿಕ್ಯುಲರಾಗಿ ನನ್ನದೇ ಒಂದು ವ್ಯವಸ್ಥೆ. ನಾನು ಎಷ್ಟು ಕಷ್ಟದಲ್ಲಿದ್ದೆ, ಏನು ಮಾಡಿದೆ, ಉದ್ಯೋಗ ಹುಡುಕ್ಲಿಕ್ಕೆ ಆಗಲಿಲ್ಲ ಅಂತ ಹೇಳೋದಕ್ಕೆ ನಾನು ಇದನ್ನು ಮಾಡಿ. ಆದರೆ ದುರದೃಷ್ಟವಶಾತ್ ಇವತ್ತು ಕಂಡಾಪಟ್ಟೆ D.Ed ಕಾಲೇಜುಗಳು ಮತ್ತು ನರ್ಸಿಂಗ್ ಗೌರ್ಮೆಂಟ್ ಕೊಟ್ಟದ್ರಿಂದ ಇವತ್ತು ಮಕ್ಕಳ ಸಂಖ್ಯೆ ಕುಂಠಿತಗೊಂಡು ಅದು ಅಷ್ಟು ಚೆನ್ನಾಗಿ ನಡೀತಾ. ಕೃಷಿಯಲ್ಲಿ ಬಹಳ ಆಸಕ್ತಿ ನಿಮಗೆ. ನೀವು ಬೆಳೆಸಿರ್ತಕ್ಕಂಥ ತೋಟ, ನೀವು ಬೆಳೆಸಿರ್ತಕ್ಕಂಥ ಗದ್ದೆಗಳು, ಹಸಿರು ಹುಲ್ಲು ಬೆಳೆಸಿರ್ತಕ್ಕಂಥದ್ದು, ಇವತ್ತು ಕೂಡ ಹೈನುಗಾರಿಕೆಯನ್ನು ಬಹಳ ಚೆನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನಾನು KMFನಲ್ಲಿ ನಿರ್ದೇಶಕನಾದ ಕೂಡಲೇ KMFನಲ್ಲಿ ಕೆಲವೊಂದು ಸರ್ಕಾರಿ ಕಂಡೀಷನ್ಗಳಿವೆ. ಯಾರು ಹಾಲು ಹಾಕ್ತಾನೋ ಅವನೇ ನಿರ್ದೇಶಕನ ಹಾಲು ಸೊಸೈಟಿಯಲ್ಲಿ, ಯಾರು ಅದರ ಅಧ್ಯಕ್ಷನಾಗಿರ್ತಾನೋ ಅವನೇ KMFಗೆ ಬರಬೇಕು ಅಂತ ಹೇಳುವಂಥ ತತ್ವ ಇರುವಂಥ ಕಾರಣ ನಾನು ಆದಷ್ಟು ಶೀಘ್ರ ದನಗಳನ್ನು ಸಾಕುವಂಥ ಒಂದು ಇಂಟ್ರೆಸ್ಟ್ಗೆ ಶುರು ಮಾಡಿದೆ. ಈ 1-2-3 ದನಗಳನ್ನು ಸಾಕಿದಾಗ ನನಗೆ ಆದಂಥ ಒಂದು ಸಂತೋಷ, ಅದರಲ್ಲಿ ಸಿಕ್ಕತಕ್ಕಂಥದ್ದು ಕರೆಯುವುದು, ಅದರೊಟ್ಟಿಗೆ ಕೆಲಸ ಮಾಡೋದು, ಇದನ್ನು ನೋಡಿದಾಗ ಭಾಳ ಸಂತೋಷ ಆಯಿತು ಒಂದು. ಮತ್ತು ನಾನು ತಂದೆಯ ಹಳೆಯ ವೃತ್ತಿ ಕೃಷಿ ಅಂತ ಗೊತ್ತಿದ್ದುಕೊಂಡು ನಾನು ಕೃಷಿ ಮಾಡಲಿಕ್ಕೆ ಹೊರಟವು ಅವರ ಊರಿನಲ್ಲಿ. ಆ ಕೃಷಿಗೆ ಪೂರಕವಾಗಿ ಇದರ ಗೊಬ್ಬರಗಳೆಲ್ಲ ಇರುವುದರಿಂದ ನಾನು ಅದನ್ನು ಹೆಚ್ಚು ಪ್ರಯತ್ನಪೂರ್ವಕವಾಗಿ ಮಾಡಿಕೊಂಡು ಇವತ್ತಿನ ಈ ಡೈರಿ ಸ್ಕೀಮಿನಲ್ಲಿ ಹೊಸ ಇದೆಲ್ಲ ಯೋಜನೆಗಳನ್ನೆಲ್ಲ ತರ್ಕೊಂಡು ಬಂದು ಇವತ್ತು ನನ್ನ ಹತ್ರ ಸುಮಾರು 10-30 ದನಗಳನ್ನು ಸಾಕ್ತೇನೆ. ದಿವಸಕ್ಕೊಂದು 75 ಲೀಟರ್ ಹಾಲನ್ನು ಸೊಸೈಟಿಗೆ ಕೊಡುವುದರೊಂದಿಗೆ ನಮ್ಮ ಮನೆಗೂ ಬೇಕಾದಷ್ಟು ಹಾಲನ್ನು ಇದೆಲ್ಲ ಮಾಡಿಕೊಂಡು ಭಾಳ ಚೆನ್ನಾಗಿ. ಇವತ್ತು ಹಳ್ಳಿಗಳಲ್ಲಿ ಜಾತಿಗಳ ಮಧ್ಯೆ ಬಹಳ ಸಂಘರ್ಷಗಳಿದೆ, ಸೊ ಮತಗಳ ಸಂಘರ್ಷ ಇದೆ. ಎಲ್ಲ ಧರ್ಮದವರು ನಿಮ್ಮ ಪ್ರೀತಿ ಮಾಡ್ತಾರೆ, ಹೇಗೆ ಸಾಧ್ಯ ಆಯ್ತು ಇದು ಅಂತ ಹೇಳಿ? ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವಲ್ಲ. ನಾನು ಎಲ್ಲರನ್ನು ಪ್ರೀತಿಸಬೇಕು ಅಂತ ಹೇಳುವಂಥ ಒಂದು ವ್ಯಕ್ತಿ. ಯಾವುದೇ ಜಾತಿ ಮತ ಧರ್ಮವನ್ನು ನಾನು ಎತ್ತಿ ಹೇಳುವುದಿಲ್ಲ. ನಾನು ಹೇಳೋದು ಇವತ್ತು ಸಮಾಜದಲ್ಲಿ ಎಲ್ಲರೂ ನಾವು ಹೇಗೆ ಬದುಕಬೇಕು ಅಂದರೆ ಒಟ್ಟಿಗೆ ಒಂದು ಸ್ನೇಹಾಚಾರದಲ್ಲಿ ಬದುಕಬೇಕು ಅಂತ ಹೇಳುವಂಥ ಒಂದು ಇದರಲ್ಲಿ ನಾನು ಎಲ್ಲರನ್ನು ಪ್ರೀತಿಯಿಂದ ನೋಡುವುದರಿಂದ ನಾನು ಇವತ್ತು ಅದರಲ್ಲಿ ಸಂತೋಷ ಪಡುವಂಥ, ನಾನು ಯಾವುದೇ ರಾಜಕೀಯದಲ್ಲಿ ಯಾವುದೇ ಜಾತಿ ಮತ ಪಂಥದಲ್ಲಿ. ನಿಮ್ಮ ಮಕ್ಕಳಿಗೆ ಅದ್ಭುತವಾದ ಸಂಸ್ಕಾರ ಕೊಟ್ಟಿದ್ದೀರಿ, ಶಿಕ್ಷಣ ಕೊಟ್ಟಿದ್ದೀರಿ. ಇವತ್ತು ಮಕ್ಕಳು ಹೊರದೇಶದಿದ್ದಾರೆ. ಇವತ್ತು ಕೂಡ ನನ್ನ ಮಕ್ಕಳಿಗೆ ಕೂಡ ನಾನು ಹೇಳುತ್ತಾ ಇರೋದು ನಾನು ಹೆಗ್ಗಳಿಕೆ ಅಂತಲ್ಲ, ನನ್ನ ತಂದೆ ನನಗೆ ಕೊಟ್ಟಂಥ ಸಂಸ್ಕಾರವನ್ನೇ ನಾವು ಇವತ್ತು ನನ್ನ ಮಕ್ಕಳಿಗೆ ಕಳಿಸ್ತೇನೆ. ಇವತ್ತು ನನ್ನ ಮಕ್ಕಳು ಅಮೆರಿಕದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇದ್ದರೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ತಪ್ಪಿ ನಡೆಯುವ ಹಾಗಿಲ್ಲ. ಇವತ್ತು ಕೂಡ ನಮ್ಮ ಮನೆಗೆ ಬಂದರೆ ಅಥವಾ ಹೋಗಿ ಬರುವಾಗ ಹಿರಿಯರಿದ್ದರೆ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರ ಹತ್ರ ಆಶೀರ್ವಾದ ತಗೊಳ್ಳುವಂಥ ಎಲ್ಲ ವ್ಯವಸ್ಥೆ ಇವತ್ತು. ನನ್ನ ಮಗ ಇವತ್ತು 20 ವರ್ಷ ಆಯಿತು ಅಮೆರಿಕದಲ್ಲಿ ಇರುವಂಥದ್ದು. ಇವತ್ತು ಕೂಡ ಬಂದರೂ ಅದನ್ನು ನಮ್ಮ ಹಳ್ಳಿಯ ಜನರೊಟ್ಟಿಗೆ ಹೇಗೆ ಬೆರಿಬೇಕು ಅದನ್ನೆಲ್ಲ ನಾವು ಅವರಿಗೆ ಅಚ್ಚುಕಟ್ಟಾಗಿ ಹೇಳಿದ್ರಿಂದ ಭಾಳ ಸಂತೋಷಪೂರ್ವಕ ಎಲ್ಲರೊಟ್ಟಿಗೆ ಮಿಂಗ್ಲಾಗ್ತಾರೆ. ಆ ಒಂದು ನಮ್ಮ ಸಂಸ್ಕೃತಿಯನ್ನು ಇವತ್ತು ಕೂಡ ಅವರು ಪಾಲಿಸ್ತಾರೆ, ಏನೂ ಇದಿಲ್ಲ. ಹೌದು. ಇಷ್ಟು ವರ್ಷಗಳ ನಂತರ ಕೂಡ ನಿಮ್ಮ ಬಾಕಿ ಉಳಿದಿರ್ತಕ್ಕಂಥ ಕನಸುಗಳೇನಾದರೂ ಇದೆಯಾ ಅಂತ ಹೇಳಿ, ಏನಾದರೂ ಮಾಡಬೇಕು ಅಂತ ಹೇಳುವಂಥ, ಹೊಸ್ತು ಮಾಡಬೇಕು ಅಂತ ಹೇಳುವಂಥದ್ದು? ಇಲ್ಲ ಸರ್, ಈಗಾಗಲೇ ನಾವು ಇದರಲ್ಲಿ ತುಂಬ ಇದು ಹಾಕಿದ್ರಿಂದ ಇವತ್ತು ನಮ್ಮ ಏಜ್ 68ಕ್ಕೆ ಮುಟ್ಟಿದೆ. ಇನ್ನು ನಾವು ಹೊಸದಾಗಿ ಏನು ಯೋಚನೆಗಳನ್ನು ಮಾಡೋ, ಈಗಾಗಲೇ ಈ ವರ್ಷ ಒಂದು ಪ್ರಾಜೆಕ್ಟ್ ಮಾಡಿದ್ದೇನೆ, ನೀವೆಲ್ಲ ಪೇಪರ್ನಲ್ಲಿ ಓದಿರ್ಬೋದು. ಪುತ್ತೂರಿನಲ್ಲಿ ಪ್ರಶಾಂತ್ ಮಹಲ್ ಅಂತ ಹೇಳುವಂಥ ಒಂದು ಬೋರ್ಡಿಂಗ್ ಆ್ಯಂಡ್ ಲಾಜಿಂಗಿನ ಒಂದು ವ್ಯವಸ್ಥೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಅದು ಕೂಡ ಚೆನ್ನಾಗಿ ನಡೀತದೆ. ಇನ್ನೆಲ್ಲ ಏನಿದ್ರು ನಾನು ಎಲ್ಲ ಒಂದು 25 ಎಜುಕೇಷನಿಗೆ ಒಂದು 25 ಎಕರೆ ಜಾಗ ಖರೀದಿ ಮಾಡಿಟ್ಟಿದ್ದೇನೆ. ಇನ್ನು ಏನು ಮಾಡೋದಿದ್ರು ನನ್ನ ಮಕ್ಕಳು ಅದನ್ನು ಮುಂದುವರಿಸಬೇಕು. ಆ ಮಕ್ಕಳಿಗೆ ನಾವು ಹಿಂದೆ ನಿಂತು ಅವರಿಗೆ ಪ್ರೇರಣೆ ಕೊಡುವಂಥದ್ದು, ಅವರಿಗೆ ಆರ್ಥಿಕ ಸಹಾಯ ಒದಗಿಸುವಂಥದ್ದು, ಅಥವಾ ಅವರಿಗೆ ಫೈನಾನ್ಷಿಯಲ್ ಏನು ಬ್ಯಾಕ್ಗ್ರೌಂಡ್ ಬೇಕಾ ಇದನ್ನು ಮಾಡೋದೇ ಹೊರತು ಈಗಾಗಲೇ ನಾವು ಎಲ್ಲದರಲ್ಲಿ ಕೈ ಆಡಿಸಿ ನಮ್ಮ 68ರಲ್ಲಿ ಬಾರಿ ಅಲ್ಲಿಗೆ ಬಂದು ಮುಟ್ಟಿದ್ದೇವೆ. ಆದರೆ ಇಷ್ಟರಲ್ಲಿ ನಮಗೆ ತೃಪ್ತಿ ಇದೆ, ಸಂತೋಷ ಇದೆ. ಇಷ್ಟೊಂದು ಕ್ರಿಯಾಶೀಲವಾಗಿ ತೊಡಗಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ ಹೇಳಿ? 68ರಷ್ಟು ಕ್ರಿಯಾಶೀಲರಾಗಿದ್ದೀರಿ. ಅಲ್ಲಲ್ಲ, ನನಗೆ ಇವತ್ತು ಏನಾಗಿದೆ ಅಂದರೆ ನಾವು ಫುಲ್ 4:15 5 ಗಂಟೆವರೆಗೆ ದುಡಿದ್ರಿಂದ ನನಗೆ ಇವತ್ತು BP ಶುಗರ್ ಎಲ್ಲ ಇದ್ದರೆ ಕೂಡ ಎಲ್ಲ ನಾರ್ಮಲ್ ಕಂಟ್ರೋಲ್ನಲ್ಲಿದೆ. ಯಾಕೆಂತ ಹೇಳಿದರೆ ನಮ್ಮ ದುಡಿತ ದಿವಸದಲ್ಲಿ 16ರಿಂದ 17 ಗಂಟೆ ನಾನು ದುಡಿತ ಅಂದರೆ ಬೇರೆ ತೋಟದಲ್ಲಿ ಕೆಲಸ ಮಾಡ್ತೇವೆ ಅಂತಲ್ಲ, ಸಂಘ ಸಂಸ್ಥೆಗಳಲ್ಲಿ ಇನ್ನಿತರ ವ್ಯವಸ್ಥೆಗಳೇ ಕೃಷಿಯನ್ನು ನೋಡಿಕೊಳ್ಳೋದು, ಶಾಲೆಯನ್ನು ನೋಡಿಕೊಳ್ಳೋದು, ಮಕ್ಕಳ ವ್ಯವಹಾರ ನೋಡಿಕೊಳ್ಳೋದು, ವ್ಯಾಪಾರಗಳನ್ನು ನೋಡಿಕೊಳ್ಳೋದು, ಇದನ್ನೆಲ್ಲ ಮಾಡೋದರಿಂದ ಇವತ್ತು ಆರೋಗ್ಯದ ಮಟ್ಟಿಗೂ ಸ್ವಲ್ಪ ನಾವು 68ರಲ್ಲಿ ಸಂತೋಷವಾಗಿದ್ದೇನೆ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ ನನ್ನ ಹತ್ರ. ಹೌದು ಸರ್, ಬಹಳ ವಿಶೇಷವಾಗಿರ್ತಕ್ಕಂಥ ಮಾತು. ಸೊ ನಿಮ್ಮ ಬದುಕಿನಲ್ಲಿ ತುಂಬಾ ನಿರ್ಣಾಯಕ ಪಾತ್ರ ವಹಿಸಿರ್ತಕ್ಕಂಥ ತಂದೆ ನೆನಪನ್ನ ಮಾಡ್ಕೊಂಡಿದ್ದೀರಿ, ಭಾವನ ಬಗ್ಗೆ ಹೇಳಿದಿರಿ. ಸರ್, ಬೇರೆ ಯಾರು ನಿಮಗೆ ತುಂಬಾ ಪ್ರೇರಣೆ ಕೊಟ್ಟವರು? ಇವತ್ತು ನನಗೆ ಭಾರಿ ಅಂದರೆ ನಾನು ಹೇಳಿದ ಹಾಗೆ ಜನಾರ್ದನ ಮಾಸ್ಟರ್ ಅಂತ ಹೇಳುವವರು ನಮ್ಮ ಇದರೊಟ್ಟಿಗೆ ಕೆಲಸ ಮಾಡಿದರು. ಆ ನಂತರ ನಾನು ಸುಳ್ಯ ತಾಲೂಕಿನಲ್ಲಿ ನನಗೆ ಪ್ರಥಮವಾಗಿ DCG ಬ್ಯಾಂಕ್ನಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಸುಳ್ಯ ತಾಲೂಕಿನಲ್ಲಿ ನಾನು ಕೇವಲ ನನಗೆ ನನ್ನ ಡೇಟ್ ಆಫ್ ಬರ್ತ್ 48,
ನಾನು 68ರಲ್ಲಿ ಟ್ರೈನಿಂಗ್ ಆಗಿ 69ರಲ್ಲಿ ನಾನು ಕೆಲಸಕ್ಕೆ ಆಗ ನಾನು ಖಾಲಿ 20ರಿಂದ 21 ವರ್ಷದ ಹುಡುಗ. ನನ್ನನ್ನು ತಂದೆಯವರು ಸೂಪರ್ವೈಸರ್ ಮಾಡಿ ನನಗೆ ಸುಬ್ರಹ್ಮಣ್ಯಕ್ಕೆ ಪ್ರಥಮವಾಗಿ 69ರಲ್ಲಿ ಪೋಸ್ಟಿಂಗ್ ಆಯಿತು. ಆ ಸಮಯದಲ್ಲೆಲ್ಲ ನಮಗೆ ಹೆಲ್ಪ್ ಮಾಡಿದ್ದವರು ನಾವು ಇವತ್ತು ಇದು ಮಾಡಬೇಕು. ಯಾರು ನಮ್ಮಲ್ಲಿ ಬಾಳಗೌಡು ತಮ್ಮಯ್ಯ ಗೌಡರು ಅಂತ ಹೇಳುವವರು ಇದ್ದರು, ಅಥವಾ ಜಾಕೆ ಪರಮೇಶ್ವರ ಗೌಡರು ಅಂತ ಹೇಳಿದರು. ಇವರೆಲ್ಲ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದ್ದನ್ನು ನಾನು ಇವತ್ತು ಕೂಡ ಸ್ಮರಿಸಿಕೊಳ್ತೇನೆ. ಇವತ್ತು ನನಗೆ DCG ಬ್ಯಾಂಕಿನಲ್ಲಿ ಕೆಲಸ ಸಿಕ್ಕಲಿಕ್ಕೂ ಹಾಗೆ ನನ್ನ ತಂದೆಯವರು ಮತ್ತು ಜಾಕೆ ಪರಮೇಶ್ವರ ಗೌಡರು ಅಂತ ಹೇಳುವವರು ಇಬ್ಬರು ಒಟ್ಟಿಗೆ ಮುಂಚೆ SKSMSನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಆ ನಂತರ ಅವರು DCG ಬ್ಯಾಂಕಿನ ಡೈರೆಕ್ಟರ್ ಎಲ್ಲ ಆಗಿರುವಾಗ ಇವರು ಸ್ನೇಹಾಚಾರಕ್ಕೆ ಹೋಗಿ ಅವ್ರ ಹತ್ರ ಹೇಳಿದ್ರಂತೆ, ನನ್ನ ಮಗನಿಗೊಂದು ಕೆಲಸ ಕೊಡಿಸ್ಬೇಕು ನೀವು ಅಂತೇಳಿ. ಅವರು ಕೂಡಲೇ ನನಗೆ ಬಂಟ್ವಾಳ ನಾರಾಯಣ ನಾಯ್ಕರ ಹತ್ರ ಹೇಳಿ ನನ್ನನ್ನು DCG ಬ್ಯಾಂಕಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಹಾಗೆ ಜಾಕೆ ಪರಮೇಶ್ವರ ಗೌಡರು, ಬಂಟ್ವಾಳ ನಾರಾಯಣ ನಾಯ್ಕರು, ಇವರನ್ನೆಲ್ಲ ನಾವು ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಸರ್ ಬಹಳ ಖುಷಿ ಕೊಟ್ಟಂತ ಒಂದು ಕ್ಷಣ ನೆನಪು ಮಾಡ್ಕೊಳ್ಳಿ, ಪ್ರೇಕ್ಷಕರಿಗೆ ಬೇಕದು. ತುಂಬ ಖುಷಿ ಪಟ್ಟಂತ ಒಂದು ಕಣ ಅದು ನಮ್ಮ ಮಕ್ಕಳು ಎಲ್ಲ ಇದರಲ್ಲಿ ನಮ್ಮೊಟ್ಟಿಗೆ ಚೆನ್ನಾಗಿರುವಂಥದ್ದು. ಮತ್ತು ನಾನು ಪ್ರತಿ ಶಾಲೆಯ ಫಂಕ್ಷನ್ಗಳು ನನಗೆಲ್ಲ ಭಾಳ ಇಂಟ್ರೆಸ್ಟ್, ಎಷ್ಟು ಜನ, ಮತ್ತು ನಾನು ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಮತ್ತೊಂದು ನಾನು ನಿಮಗೆ ಹೇಳಲಿಕ್ಕೆ ಬಿಟ್ಟೋಯ್ತು, ನನಗೆ ಮನೆಯಲ್ಲಿ ಬಂದವರಿಗೆ ಒಂದು ಆದರಾತಿಥ್ಯ ಮಾಡುವಂಥದ್ದು ನಮಗೊಂದು ಬಹಳ ಸಂತೋಷದ ಕೆಲಸ. ನನ್ನ ಹೆಂಡತಿ ಕೂಡ ಅದಕ್ಕೆ ಬಹಳ ಸಂತೋಷವಾಗಿ ನನ್ನನ್ನು ಒಪ್ಪಿಕೊಂಡಿದ್ದಾಳೆ. ಇವತ್ತು ಯಾರು ನನ್ನ ಮನೆಯೊಳಗೆ ಒಂದು ಕ್ಯಾಂಪಸ್ಸಿಗೆ ನನ್ನ ಗೇಟ್ ಹೊರಗೆ ಬಂದರೆ ಒಂದು ಗ್ಲಾಸ್ ನೀರು ಅಥವಾ ಒಂದು ಗ್ಲಾಸ್ ಏನಾದರೂ ಪಾನಕ ಕುಡಿಯದೆ ನಮ್ಮಲ್ಲಿಂದ ಹೋಗಬಾರ್ದು, ಇಂಥದ್ದು ಒಂದು ಅವಸ್ಥೆ. ಎರಡನೇದ್ದು, ನನಗೆ ಊಟ ಕೊಡುವಂಥದ್ದು ಒಂದು ಇದು ಮಾಡೋದು. ರೋಟ್ರಿ ಫಂಕ್ಷನು, ಲಯನ್ಸ್ ಫಂಕ್ಷನು, ಶಾಲೆಯ ಫಂಕ್ಷನು ಅಥವಾ ಇನ್ನಿತರ ಎಲ್ಲ ಫಂಕ್ಷನ್ ಮಾಡಿದರೂ ಮನೆಯಲ್ಲಿ ಒಂದು 200-300 ಜನ ಸೇರಿಸಿ ಅವರಿಗೆ ಬೇಕಾದಂಥ ಭೋಜನ ಎಲ್ಲ ಕೊಟ್ಟು ಅದರಲ್ಲಿ ನಾನು ಸಂತೋಷ ಪಡೋದು ನನಗೆ ಭಾಳ ಇಷ್ಟ. ಕೆಲವರು ಹೇಳ್ತಾರೆ, ಇವನಿಗೇನಪ್ಪ ಹುಚ್ಚು, ಹೀಗೆ ಇಷ್ಟೆಲ್ಲ ಖರ್ಚು ಮಾಡ್ತಾನೆ, ಇಷ್ಟು ಜನಕ್ಕೆ ಊಟ ಯಾಕೆ ಕೊಡಬೇಕು ಅಂತ. ಇವತ್ತು ಅದರಲ್ಲಿ ಸಿಕ್ಕತಕ್ಕಂಥ ಒಬ್ಬರ ಮನೆಯಲ್ಲಿ ನಾವು ಊಟ ಬರುವಾಗ ನಮಗೇನು ಸಂತೋಷ ಸಿಗ್ತದೆ, ಅದೇ ರೀತಿ ನಾವು ಕೂಡ ಮತ್ತೊಬ್ಬರನ್ನು ನಮ್ಮ ಮನೆಯಲ್ಲಿ ಕರೆದು ಅವರನ್ನು ಸಂಭಾಳಿಸುವಂಥ ಒಂದು ಇದು, ಅದರಲ್ಲಿ ನನಗೆ ಭಾಳ ತೃಪ್ತಿ, ಒಳ್ಳೆಯ ಇದೆ ವ್ಯವಸ್ಥೆಯಲ್ಲಿ ಇದೆ ನಾನು. ಹೌದು ಸ್ನೇಹಿತರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಮಾತುಕತೆ ಇವತ್ತು ಪ್ರಸಾರ ಆಯಿತು. ಅವರ ಬದುಕಿನ ಕಥೆಯನ್ನು ಬಹಳ ಚೆನ್ನಾಗಿ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಯಿತು. ಸ್ನೇಹಿತರೆ, ಒಬ್ಬ ಇವತ್ತು ಡಿಗ್ರಿ ಕಾಲೇಜನ್ನು ಕಟ್ಟಿರ್ತಕ್ಕಂತಹ ಸವಣೂರು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಬಹಳ ಭಾವಪೂರ್ಣವಾಗಿ ಮಾತಾಡಿದ್ದಾರೆ. ಅವರ ಬದುಕಿನ ಸ್ವಾರಸ್ಯವನ್ನು ಜನರ ಮುಂದೆ ಇಟ್ಟಿದ್ದಾರೆ. ಇವತ್ತು ಅವರ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಾ ಇದ್ದಾರೆ. ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯಿಂದ ಹೊರಗೆ ಬಂದ ಪ್ರತಿ ವಿದ್ಯಾರ್ಥಿ ಕೂಡ ಸಂಸ್ಕಾರ ಭರಿತವಾಗಿರಬೇಕಂತ ಕಾಳಜಿ ಅವರಿಗಿದೆ. ಭರತನಾಟ್ಯ ಕ್ಲಾಸ್ಗಳನ್ನು ಮಾಡ್ತಾರೆ, ಸಂಗೀತ ಕ್ಲಾಸ್ಗಳನ್ನು ಮಾಡ್ತಾರೆ, ಯಕ್ಷಗಾನ ಕ್ಲಾಸ್ಗಳನ್ನು ಮಾಡ್ತಾರೆ, ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಇವತ್ತು ವಿದ್ಯಾರಶ್ಮಿ ಭಾಳ ಹೆಸರು ಮಾಡ್ತಾ ಇದೆ. ಇದರ ಹಿಂದೆ ಅವರ ವಿಷನ್ ಕೆಲಸ ಮಾಡ್ತಾ ಇದೆ. ಭಾಳ ವಿಶೇಷ ಅಂತ ಹೇಳಿದ್ರೆ, ಅವ್ರ ಜೊತೆ ಕೆಲಸ ಮಾಡೋ ವ್ಯಕ್ತಿಗಳು ಭಾಳ ಪ್ರೀತಿ ಮಾಡ್ತಾರೆ. ಜೊತೆಗೆ ಇನ್ನೊಂದು ಬಹಳ ಅದ್ಭುತವಾದ ಅಂಶ ಅಂದರೆ, ಅವರಿಗೆ ತುಂಬ ತಾಳ್ಮೆ ಭಗವಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಒತ್ತಡ ಮಾಡಿಕೊಳ್ಳೋದು, ಎಲ್ಲರ ಜೊತೆ ಬೆರೆಯುವಂಥದ್ದು, ಗ್ರಾಮಸ್ಥರನ್ನ ಪ್ರೀತಿ ಮಾಡುವಂಥದ್ದು, ಪ್ರತಿಯೊಬ್ಬರ ಹೆಗಲ ಮೇಲೆ ಕೈ ಹಾಕುವಂಥದ್ದು, ಸಾಂತ್ವನ ಹೇಳುವಂಥದ್ದು, ಪ್ರತಿಯೊಂದು ಮನೆಗೆ ಭೇಟಿ ಕೊಡುವಂಥದ್ದು, ಅವರ ಕಷ್ಟ ಸುಖ ಹಂಚಿಕೊಳ್ಳುವಂಥದ್ದು, ಇದರ ಮೂಲಕ ಇವತ್ತು ಸವಣೂರು ಅಂತೇಳುವಂಥ ಒಂದು ಶ್ರೀಮಂತ ಗ್ರಾಮವನ್ನು ಅತಿ ಶ್ರೀಮಂತ ಗ್ರಾಮವಾಗಿ ಸೀತಾರಾಮ್ ರೈಗಳು ಮಾಡಿದೆ ಅಂತ ಹೇಳೋದನ್ನು ಖಚಿತವಾಗಿ ಒಪ್ಕೋತಾ ಇದ್ದಾರೆ. ಸ್ನೇಹಿತರೆ, ಇದು ಸ್ಕೈಸ್ ದ ಲಿಮಿಟ್. ಇದು ಆಕಾಶವೇ ಮಿತಿ. ಇವತ್ತು ಒಬ್ಬ ಗ್ರಾಮಾಂತರ ಮಟ್ಟದ ಒಬ್ಬ ವಿದ್ಯಾರ್ಥಿ 10ನೇ ಕ್ಲಾಸ್ ತನಕ ನಂತರ ಮುಂದಕ್ಕೆ ಓದಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಿದ್ಯಾರ್ಥಿ ಇವತ್ತು ಡಿಗ್ರಿ ಕಾಲೇಜನ್ನು ಕಟ್ಟಿದ 1300 ಮಕ್ಕಳಿಗೆ ಒಂದು ವರ್ಷಕ್ಕೆ ಶಿಕ್ಷಣವನ್ನು ಪೂರೈಸ್ತಾ ಇದ್ದಾರೆ ಹೇಳಿದ್ರೆ, ಇದು ಖಂಡಿತವಾಗಿ ಸ್ನೇಹಿತರೆ ಸ್ಕೈಸ್ ದ ಲಿಮಿಟ್ ಅಂತ ಭಾವಿಸ್ಕೊಳ್ತೇನೆ. ಈ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ. ನಾನು ಖಂಡಿತವಾಗಿ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದೇನೆ ಸೀತಾರಾಮ್ ರೈಗಳಿಗೆ. ಅವರ ಮಾತುಗಳು ಆದರ್ಶಯುತವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಸ್ಪಂದನ ವಾಹಿನಿ ವಿಶೇಷವಾದ ಕಾರ್ಯಕ್ರಮವನ್ನು ಸ್ನೇಹಿತರು ವೀಕ್ಷಣೆ ಮಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದಿ ಬೆಸ್ಟ್. ಸ್ಪಂದನ ವಾಹಿನಿ ನೋಡ್ತಾರೆ.